ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. Looking fresh and feeling like a millie. Money. Moving silence, you can never hear me. If you got a problem when you see me, run it. Run it. DJ Snake. Bang, trying to show you what we came to do. Boss, only talking, making major moves. Rolls Royce, no top. Me, no one will ever stop. Me against the world, I got my back against the wall. No, I'm hellbound, but I'm well now. On the road to riches, I can never lay around. So don't make a sound unless you make it loud. Everybody scream, everybody scream, everybody scream. That's my only thing, yes. I'm a born winner of Jordan 23. All my people G's until the party cease. ತಾಯ್ನಾಡಿನ ಸೇವೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಸೈನಿಕರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮನ್ನ ನೀಡಲೇಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ಸಾಯಿ ಫ್ರೆಂಡ್ಸ್ ಅವರು ಹೆಸರಿನಲ್ಲೇ ಸಾಯಿ ಅಂತ ಇದೆ, ಅಂದ್ರೆ ಶಿರಡಿ ಸಾಯಿಬಾಬಾ ದೇವರು ಕೂಡ ಹಾಗೆ ಯಾರು ಕಾಯುವಂತಹ ಈ ಭೂಮಿಯಲ್ಲಿ ಇರುವಂತಹ ಈ ಬೆಳೆಯನ್ನ ಬೆಳೆಸುವಂತಹ ರೈತ ಒಂದು ಕಡೆಯಾದ್ರೆ ಜೀವದ ಹಂಗನ್ನ ತೆರೆದು ದೇಶದ ಗಡಿಯಲ್ಲಿ ಕಾಯುವಂತಹ ಯೋಧನು ಕೂಡ ನಮ್ಗೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ಇರುವಂತ. ಹಾಗಾಗಿ ಎಲ್ಲ ಸೈನಿಕರಾಗಿ ನಮ್ಮ ಡೆಡಿಕೇಶನ್ ಅನ್ನ ನೀಡುವಂತಹ ಒಂದು. ಹಾಗಾಗಿ ಎಲ್ಲ ನಿಗಲಿಗಳ ಮೊಬೈಲ್ ಒಂಚೂರಿಗೆ ಪೊಲಿಯ ಬಿಗ್ ಬಾಸ್ ದಿನ ಬಂದ್ ಮಾಡ್ರೆ ಒಂಚೂರು ಮೊಬೈಲ್ ಟಾರ್ಚ್ ಆನ್ ಮಾಡ್ರೆ ಪೂರಗುಲ್ಲ ಅಂಚೆ ಇಂಚಿ ಕುಲ್ದಿನ ಮೂರಗುಲ್ಲ ನಮ್ಮ ಲೈಟ್ ಬಂದ್ ಮಾಡ್ಲಾ ಎಲ್ಲ ಟಾರ್ಚ್ ಆನ್ ಮಾಡ್ಬೇಕು. ಎಲ್ಲರೂ ಸಹ ಮೊಬೈಲ್ ಇವಾಗ ಯೂಸ್ ಆಗ್ಬೇಕು. ನೋಡಿ ನಾನೇ ಹೇಳ್ತಾ ಇದ್ದೇನೆ, ನನ್ನ ಅಭಿಮಾನಿ ತೋರ್ಸಲ್ಲಿರುವಂತಹ ಮೊಬೈಲಿನ ಗ್ಯಾಪ್ಲೆ ಆ ವಾಯಿಗೆ ಟಾರ್ಚ್ ಆನ್ ಮಲ್ಪ್ಲೆ ಪೂರ ಟಾರ್ಚ್ ಆನ್ ಆಗ್ತಿತ್ತು. ನಮ್ಮ ಅಂಚಿಟ್ಕೊಳ್ದಿ ನಮ್ಮ ಪಾನಿಪುರಿ ಐಸ್ ಕ್ರೀಮ್ ಬಕ ಪೂರ ಇರ್ತದೆ ಅಲ್ಪ ಅವೇ ಪೂರ ಬದಿಕಿದ್ದು ಹೊರ ಮಕ್ಳೆ ಪೂರ ಎವ್ರಿವನ್ ದೇಪ್ಲೆ ಏರ್ಲ ನಿಗಳ ಮೊಬೈಲ್ ಗೆತ್ತ ಮುಚ್ಚಾರು ಅದು ಕೌಂಟ್ ಹೇಗೆ ಪೂರಗಲ್ಲ ಅದು ಕೌಂಟ್ 3, 2, 1 play the music. ಬ್ಯೂಟಿಫುಲ್ ಅಂದ್ರೆ ಮನಸ್ಸನ್ನ ಬಿಚ್ಚಿ ನಮ್ಮೆಲ್ಲರ ಕಡೆಯಿಂದಾಗಿ ಪ್ರೀತಿಯನ್ನ ತೋರಿಸಿದಂತಹ ದೊಡ್ಡನಕುಟ್ಟೆಯ ಪ್ರೀತಿಯ ಮನಸ್ಸುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಜೋರಾದ ಚಪ್ಪಾಳೆಯನ್ನು ನಮ್ಮ ಕಡೆಯಿಂದ ಕೊಡುವ. ಸೊ ಎರಡು ಕೈಯನ್ನ ಮೇಲೆತ್ತೆ ಹೇಳುವ ನಮ್ಮ ದೇಶ ನಮ್ಮ ಹೆಮ್ಮೆ ಬೋಲೋ ಭಾರತ್ ಮಾತಾ ಕೀ. ನೃತ್ಯವನ್ನು ನಡೆಸಿಕೊಂಡು ತನ್ನದೇ ಆದಂತಹ ಸಂಸ್ಥೆಯನ್ನ ಕಟ್ಟಿಕೊಂಡು ಎಲ್ಲ ಡ್ಯಾನ್ಸ್ ಅಲ್ಲೂ ಕೂಡ ರಿದಮ್ ಇರಬೇಕು ಎಂಬಂತೆ ಬಂಧನದಲ್ಲಿ ಸ್ಥಾಪಿಸಿರುವಂತಹ ರಿದಮ್ ಡ್ಯಾನ್ಸ್ ಅಕಾಡೆಮಿಯ ಡ್ಯಾನ್ಸರ್ ದಟ್ ಇಸ್ ರಿದಮ್ ಸತೀಶ್ ಬಂಧನ್ಸೆ. ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ಅಭ್ಯಾಸ
ನಡೆಸಿ ತದನಂತರ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಎಲ್ಲ ಸ್ಟೂಡೆಂಟ್ ಅವೇ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ದಾರಿಯನ್ನ ಎಳೆದಿರುವರು. ಹಾಗೆಯೇ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಇವರು ಉದಯ ಟಿವಿಯವರು ನಡೆಸಿರುವಂತಹ ಪೆಪ್ಸಿ ಡ್ಯಾನ್ಸ್ ಕ್ಲಾಸ್ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಸೋನಿ ಟಿವಿಯವರು ನಡೆಸಿದ ಅಖಿಲ ಭಾರತ ಮಟ್ಟದ ಡ್ಯಾನ್ಸ್ ಕ್ಲಾಸ್ ರಿಯಾಲಿಟಿ ಶೋನಲ್ಲಿ 4 ಆವೃತ್ತಿಯಲ್ಲಿ ಭಾಗವಹಿಸಲು ನಮ್ಮ ರಿದಮ್ ಡ್ಯಾನ್ಸ್ ತಂಡವನ್ನು ಕೊಯ್ದುಕೊಂಡದ್ದು ಉಡುಪಿಗೆ ಹೆಮ್ಮೆಯೇ ತಂದುಕೊಟ್ಟಿದೆ. 35 ತಂಡಗಳಲ್ಲಿ ಒಂದಾಗಿ ಹಲವಾರು ಪ್ರೈಸ್ ಗಳನ್ನ ಪುರಸ್ಕೃತಗೊಂಡಂತಹ ರಿದಮ್ ಜಗದೀಶ್ ಬನ್ನನ್ಸಿ ಅವರನ್ನ ಗೌರವಾದ್ಯೋತಿಕವಾಗಿ ಅವರನ್ನ ಸ್ವಾಗತಿಸಿಕೊಡಬೇಕಾಗಿ ನಮ್ಮ ಸಾಯಿ ಫ್ರೆಂಡ್ಸ್ ಅವರು, ಅದೇ ರೀತಿ ಶ್ರೀಯುತ ನಾಗರಾಜ್ ಸರ್ ಅವರು, ಪ್ರಭಾಕರ್ ಪೂಜಾರಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ಪ್ಲೀಸ್ ದಯಮಾಡಿ ನಮ್ಮ ಅತಿಥಿ ಅಭ್ಯಾಗತರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳ. ಹೊಸತನದ ಹೊಸ ಸೃಷ್ಟಿಯ ಮೂಲಕ 9 ತಂಡಗಳ ನಡುವೆ ನಡೀತಾ ಇರುವಂತಹ ಹಣಾಹಣಿಯ ಓರ್ವ ತೀರ್ಪುಗಾರರು ನಮ್ಮ ಉಡುಪಿ ಬನ್ನನ್ಸಿಯ ರಿದಮ್ ಜಗದೀಶ್ ಬನ್ನನ್ಸಿ. ಚಪ್ಪಾಳೆ ಬರುವ ಒಳ್ಳೆ ಟೀಮ್ ಹೋಗಿ ಡ್ಯಾನ್ಸ್ ಜಜ್ಮೆಂಟ್ ಕುಲ್ಲಡತ್ತೆ ಮತ್ತೆ ಶಕ್ತಿ ಕೊರಡ ನಮ್ಮ ಪ್ರಸಿದ್ಧಿ ಕಂಡಿರುವಂತಹ ಆದಿನ ಡ್ಯಾನ್ಸರ್ ದಟ್ ಇಸ್ ಮಿಸ್ಟರ್ ವಿದ್ಯಾಂಜಲ್. ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ರಾಜ್ಯ ಮಟ್ಟದ ನೃತ್ಯ ತಂಡವಾದ ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್ ಕಡಿಯಾಳಿ ಉಡುಪಿ ಇದರ ಸ್ಥಾಪಕರು ನಮ್ಮ ಜೊತೆ ಇರುವಂತದ್ದು ಬಹಳ ಬಹಳ ಹೆಮ್ಮೆ ಕೊಟ್ಟಿದೆ. ಇವರು ಸುಮಾರು 1995ರಿಂದ 2010 ತನಕ ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್ ತಂಡವನ್ನು ನಡೆಸಿಕೊಟ್ಟಿದ್ದಾರೆ. ಹಲವಾರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್ ನ ತಂಡವನ್ನ ರಾಜ್ಯದಾದ್ಯಂತ ಸಂಚರಿಸಿ ಹಲವಾರು ಪ್ರದರ್ಶನಗಳನ್ನು ಕೊಟ್ಟು ಹೆಸರಾಂತ ತಂಡ ಪ್ರಸಿದ್ಧಿಯನ್ನ ಪಡೆದು ಟಿವಿ ರಿಯಾಲಿಟಿ ಶೋಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ನಮ್ಮ ಉಡುಪಿಯ ಮೈಕಲ್ ಜಾಕ್ಸನ್ ಅಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ದಟ್ ಈಸ್ ಮಿಸ್ಟರ್ ವಿದ್ಯಾಂಜಲ್. ಇವತ್ತಿನ ಡ್ಯಾನ್ಸ್ ಅವಾರ್ಡ್ 2025ರ ಕಾರ್ಯಕ್ರಮದ 2ನೇ ತೀರ್ಪುಗಾರರಾಗಿ ನಮ್ಮೊಂದಿಗೆ ಇರುವಂತಹ ಮಿಸ್ಟರ್ ವಿದ್ಯಾಂಜಲ್ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾರೆ ಸರ್. ಜೆಂಟ್ಸ್ ನಮ್ಮ ಲೇಡೀಸ್ ಆಗಲೇ ಎಂದು ಪೂರಾಣದಲ್ಲಿ ನೆನಪಿರ ಮಾರೆ ದಾರಿ ಪುಣ್ಣಲಿಯಲ್ಲ ಇಚ್ಚೇರ ಅಂತ ಹೇಳಿ. ಸೊ ಅವರು ಯಾವತ್ತು ಫಸ್ಟ್ ಕರೆಯುವಂತದ್ದಲ್ಲ, ಒಂದು ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿ ಕರಿಬೇಕು ಅಲ್ವಾ. ನಮ್ಮ ದೊಡ್ಡನಗುಡ್ಡೆಯಲ್ಲೇ ಇದ್ದು ಹಲವಾರು ಕಾರ್ಯಕ್ರಮದಲ್ಲಿ ನಾವು ಅವರನ್ನ ನೋಡಿರ್ತೇವೆ. ಅವರಿಗೆ ಅನಿಸ್ತಾ ಇರಬಹುದು ಹೀಗೆ ತುಂಬಾ ವೇದಿಕೆಗಳಲ್ಲಿ ಮುಂಚೆ ಭಾಗವಹಿಸಿ ನೃತ್ಯವನ್ನ ಮಾಡಿ ಅವರ ಕಣ್ಣಲ್ಲಿ ಅದೇ ಎಕ್ಸ್ಪ್ರೆಷನ್, ತುಟಿಯಲ್ಲಿ ಅದೇ ನಗು, ಅದೇ ಮಂದಹಾಸದ ಮೂಲಕ ನಾನು ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ನೃತ್ಯ ಶಿಕ್ಷಣ ಕ್ಷೇತ್ರದ ಸಾಧಕಿಯಾಗಿರುವಂತಹ ಅಪರ್ಣ ಎಸ್ ನಂಬ್ಯಾಳ್. ಅಪರ್ಣ ಎಸ್ ನಂಬ್ಯಾಳ್ MA ಹಾಗೂ B.Ed ಪದವಿಗಳನ್ನ ಪಡೆದು ವೃತ್ತಿಪರವಾಗಿ ಪಬ್ಲಿಕ್ ಸ್ಪೀಕಿಂಗ್ ತಜ್ಞರು, ವಿಶ್ವದಾದ್ಯಂತ ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತು ಆತ್ಮವಿಶ್ವಾಸ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಶಿಕ್ಷಣ ಮತ್ತು ಕಲೆಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನ ಹೊಂದಿದ್ದಾರೆ. ನೃತ್ಯವು ಅವರ ಜೀವನದ ಅವಿಭಾಜ್ಯ ಭಾಗವಾಗಿದೆ. ಭಾವನೆ, ಸಂಸ್ಕೃತಿ, ಸೃಜನಶೀಲತೆ, ಸುಂದರ ಅಭಿವ್ಯಕ್ತಿ ತರಬೇತಿಯನ್ನ ಪಡೆದಂತಹ ಶಾಸ್ತ್ರೀಯ ನೃತ್ಯಗಾರ್ತಿ, ವಿವಿಧ ಶಾಸ್ತ್ರೀಯ ಜನಪದ, ಬಾಲಿವುಡ್, ಪಾಶ್ಚಾತ್ಯ ನೃತ್ಯಗಳ ಪರಿಣಿತಿಯನ್ನ ಹೊಂದಿದ್ದಾರೆ. ಭರತನಾಟ್ಯಂ, ಮೋಹಿನಿಯಟ್ಟಂ, ಕೂಚಿಪುಡಿ, ಕಥಕ್, ಯಕ್ಷಗಾನ, ಹಾಲಕ್ಕಿ, ಪಟ್ಟದ ಕುಣಿತ ಮುಂತಾದ ಜನಪದ ಶೈಲಿಯ ನೃತ್ಯವನ್ನ ಕರಗತವನ್ನ ಮಾಡಿಕೊಂಡು ಬಾಲಿವುಡ್ ನೃತ್ಯ ಶೈಲಿಗಳಲ್ಲಿಯೂ ಕೂಡ ಸೈ ಎನಿಸಿಕೊಂಡು ನೃತ್ಯ ಸಂಯೋಜನೆಯನ್ನ ಮಾಡುವಂತಹ ವೆರಿ ಟ್ಯಾಲೆಂಟೆಡ್ ಡ್ಯಾನ್ಸರ್ ದಟ್ ಈಸ್ ಅಪರ್ಣ ಎಸ್ ನಂಬ್ಯಾಳ್. ದೊಡ್ಡನಗುಡ್ಡೆ ಅವರೇ ಎಲ್ಲ ವೇದಿಕೆ ನೆನಪಾಗ್ತಾ ಇದೆ, ಎಲ್ಲ ಊರು ನನ್ನ ಊರು ಅಂತ ಹೇಳ್ತಾ ಇದ್ದಾರೆ. ಸೊ ಇವರನ್ನ ಕೂಡ ಈ ಹೊತ್ತಿನಲ್ಲಿ ನಮ್ಮ ಇವತ್ತಿನ ಡ್ಯಾನ್ಸ್ ಅವಾರ್ಡ್ 2025ರ 3ನೇ ತೀರ್ಪುಗಾರರು ನಮ್ಮ ಊರದ ಅಪೇರ್ಮದ ಅಪರ್ಣ ನಂಬ್ಯಾಳ್ ಹೊರಟು ವೇದಿಕೆಗೆ ವೆಲ್ಕಮ್ ಮಾತಂದ್ರೆ ಇದ್ದಾರೆ. ಸರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ, ನಮ್ಮ ತೀರ್ಪುಗಾರರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಇವತ್ತಿನ ಈ ಒಂದು ಪ್ರೀತಿಯ ಕರೆಗೆ ಹೋಗುಟ್ಟು ಬಂದಿರುವಂತಹ ಡಾಕ್ಟರ್ ವಿಜಯ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸರ್ ತಮಗೂ ಕೂಡ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾರೆ. ಸರ್ ಪ್ರೀತಿಯ ಸ್ವಾಗತವನ್ನ ಬಯಸಿದ ರಘುಪತಿ ಭಟ್ಟರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಾಯಿ ಫ್ರೆಂಡ್ಸ್ ಸದಸ್ಯರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ವಿಜಯ್ ಸರ್ ಅವರನ್ನ ಕೂಡ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಅವಿನಾವ ಭಾಗ್ಯಕರಿಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ಶ್ರೀಯುತ ರಘುಪತಿ ಭಟ್ ಸರ್ ಅವರನ್ನ ಒಂದು ಪ್ರೀತಿಯ ಸಂಪಾದನೆ ಮುಖ್ಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ಳುವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್ ಸೀಟಿಗೆ ಕೂತ್ಕೊಳ್ಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ವಿಜಯ್ ಸರ್ ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇಬ್ಬರನ್ನ ಕೂಡ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸಾಯಿ ಫ್ರೆಂಡ್ಸ್ ಅವರು ಕರೆದಿದ್ದಾರೆ.
ಪ್ರೀತಿಯ ಕರೆಗೆ ಹೋಗುತ್ತಾ ಆಗಮಿಸಿದ್ದೀರಿ. ತಮ್ಮ ಪ್ರೀತಿಯ ಶುಭ. ಫ್ರೆಂಡ್ಸ್, ನಮ್ಮ ಕನ್ನಡಗಿಯ ಒಂದು ಸಂಘಟನೆ ಹಲವಾರು ವರ್ಷಗಳಿಂದ ಇಲ್ಲಿ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಇವತ್ತು ಡ್ಯಾನ್ಸ್ ಧಮಾಕ ಅಂತ ಒಂದು ಕಾಂಪಿಟೇಷನನ್ನು ಮಾಡೋದ್ರ ಮೂಲಕ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಇಲ್ಲಿಯ ನಮ್ಮ ಸುತ್ತಮುತ್ತಲಿನವರಿಗೆ ಒಳ್ಳೆಯ ಡ್ಯಾನ್ಸ್ ನೋಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ರಚನೆ ಆದಂಥ ಒಂದು ಸಂಘಟನೆ, ಆನಂತರ ಈ ಭಾಗ ಅಂಗನವಾಡಿ, ರಂಗಮಂದಿರ ಇದೆಲ್ಲ ಆಗಬೇಕಾದ್ರೆ ಏನು ನೇಕಾರ ಸೊಸೈಟಿಯಲ್ಲಿದ್ದಂಥ ಜಾಗವನ್ನು ಪಡ್ಕೊಂಡು ಇದೆಲ್ಲ ಆಗಿರಬೇಕಾದ್ರೆ ನಾನು ಶಾಸಕನಾಗಿ ಅದನ್ನು ಮಾಡಿದ್ರು ಅದಕ್ಕೆ ಮೂಲ ಪ್ರೇರಣೆಯಾಗಿ ಅದನ್ನು ನಮ್ಮ ಬೆನ್ನೆಹಿಡಿದಂತೆ ಮಾಡಿದರು ಸಾಯಿ ಫ್ರೆಂಡ್ಸ್ನ ಎಲ್ಲ ಯುವಕರು. ಹಾಗಾಗಿ ಅವರ ಈ ಪ್ರಯತ್ನದಿಂದ ಇವತ್ತು ನಮ್ಮ ದೊಡ್ಡಗುಡ್ಡೆ ಭಾಗಕ್ಕೆ ಒಂದು ಒಳ್ಳೆಯ ಸಾರ್ವಜನಿಕವಾದಂಥ ವೇದಿಕೆ ನಿರ್ಮಾಣ ಆಗಿದೆ ಮತ್ತು ಈ ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಜಾಗದ ವ್ಯವಸ್ಥೆಗಳಾಗಿದೆ. ಆ ದೃಷ್ಟಿಯಿಂದ ಇಂಥ ಸಾಯಿ ಫ್ರೆಂಡ್ಸ್ನಂಥ ಸಂಘಟನೆಗಳು ಅಲ್ಲಲ್ಲಿ ಇವತ್ತು ನಮ್ಮ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದ ಕಟ್ಟೆ ಪೂಜೆಯ ಪರವಾಗಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಯಿ ಫ್ರೆಂಡ್ಸ್ನ ಯುವಕರು ತೊಡಗಿಸಿಕೊಂಡು ಈ ಊರಿಗೆ ತುಂಬ ಒಂದು ಉಪಕಾರ ಆಗುವಂಥ ರೀತಿಯ ಸಂಘಟನೆಯನ್ನು ಇವತ್ತು ಮಾಡ್ತಾರೆ. ಅದಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಸಾಯಿ ಫ್ರೆಂಡ್ಸ್ನವರು ಮಾಡಲಿ ಅಂತ ಹಾರೈಸಿ ನಾನು ಮಾತನಾಡಿಸೋದೇ ತಿಳಿದಿದೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ. ನಮಗೆ ಪ್ರೀತಿಯ ಸ್ವಾಗತವನ್ನ ಕೂಡ ಬಯಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಡಾಕ್ಟರ್ ವಿಜಯ್ ಸರ್ ಅವರು. ತಮ್ಮ ಪ್ರೀತಿಯ ಶುಭ ಹಾರೈಕೆಯ ಮಾತುಗಳು. ನನಗೆ ಒಂದು ಭಾಗ್ಯವೂ ಹೇಳ್ಬೋದು. ಯಾಕಂದರೆ ರಘುಪತಿ ಭಟ್ರು ಬರುವಾಗ ನಾನು ಬಂದರೆ ಹೂವಿನೊಟ್ಟಿಗೆ ನಾರು ಸ್ವರ್ಗಕ್ಕೆ ಹೋದಾಗ ಆಗ್ತದೆ. ಯಾಕೆ ನಾನು ಬರುವಾಗ ನಾನು ಆಲೋಚನೆ ಮಾಡಿದೆ, ಲೇಟ್ ಆಯಿತು, ಇನ್ನು ಬರಬೇಕಾ ಬೇಡವಾ ಅಂತ. ಆದರೆ ಈ ಇಡೀ ಉಡುಪಿ ಯಾಕೆ, ರಾಷ್ಟ್ರದಲ್ಲಿ ಯಾಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದವರು ನಿಮ್ಮ ಈ ಕರಂಬಳ್ಳಿಯವರು ರಘುಪತಿ ಭಟ್ರು. ಅವರ ಕ್ಷೇತ್ರ ಇಲ್ಲಿ ಪ್ಲಸ್ ಕಡಿಯಾಳಿ ಇದೆರಡಕ್ಕೂ ನಾನು ಅವರ ಸಂಪೂರ್ಣ ಕುಟುಂಬದ ಸದಸ್ಯನಾಗಿಯೂ ಮತ್ತು ಸಂಪೂರ್ಣ ಬೆಳವಣಿಗೆ ನೋಡಿದ್ದು. ಮತ್ತು ನಮ್ಮ ಹೆಮ್ಮೆಯ ನಾಯಕ ಮತ್ತು ಕಿಶೋರ್ ಕುಮಾರ್ ಅವರನ್ನು ಯಾವತ್ತೂ ಅವ್ರ ಜೊತೆ ನೋಡ್ತೀವಿ. ಅದು ನನ್ನ ಭಾಗ್ಯ ಅಂತ ನಾನು ಎಣಿಸ್ಕೊಂಡಿದ್ದೇನೆ. 20 ವರ್ಷದ ಹಿಂದೆ ಕಿಶೋರ್ ಈಗ ನಂಗೆ ನೆನಪು ಮಾಡಿದರು, ಇದೇ ಇವರ ಸಾಯಿ ಫ್ರೆಂಡ್ಸ್ ಗ್ರೂಪಿನ ಅಶ್ವತ್ಥ ಕಟ್ಟೆ ಫ್ರೆಂಡ್ಸ್ ಗ್ರೂಪಿನ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ನಾನು ಜಡ್ಜ್ ಆಗಿ ಕೂತಿದ್ದೆ. ನನಗೆ 20 ವರ್ಷ ನಂತರ ಈ ಒಂದು ವೇದಿಕೆ ಸಿಕ್ಕಿದ್ದು ಭಾಳ ಸಂತೋಷ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಆ ಕ್ರೇಜಿ ಗೈಸ್ ಅಂತ ಏನು ತಂಡ ಇತ್ತು, ಕಿಶೋರ್ನವರ ಸಂಪೂರ್ಣ ಕುಟುಂಬ ಆ ಕ್ರೇಜಿ ಗೈಸಲ್ಲಿ ಇತ್ತು. ಆಗ ನಮ್ಗೆ ಅನಿಸ್ತಿತ್ತು ದೊಡ್ಡನಗುಡ್ಡೆಯ ಜನ ಸ್ವಲ್ಪ ಕ್ರೇಜಿ. ಯಾಕೆಂದ್ರೆ ಅವರು ಹೊಸ ಹೊಸ ಮಾಡ್ತಾ ಇರ್ತಾರೆ. ಯಾರಿಗೆ ಮನೆಯಲ್ಲಿ ಶೀಟ್ ಹಾರಿ ಹೋದರೆ ಕಿಶೋರ್ ಒಟ್ಟು ಮಾಡಿದ ತುಂಬ ಜನ ಕೊಟ್ಟಾಕಿ ಅದ್ರ ಮೇಲೆ ಶೀಟ್ ಹಾಕೊಟ್ರು. ಈ ಎಲ್ಲ ಜನಸ್ಪಂದನೆಯ ಕಾರ್ಯಕ್ರಮಗಳನ್ನು ಈ ಸಾಯಿ ಫ್ರೆಂಡ್ಸ್ ಅಂತ ಮಾಡ್ತಾರೆ. ಸಾಯಿ ಅಂದ್ರೆ ಏನು, ಯಾರ ಕಷ್ಟದಲ್ಲಿರುವವನನ್ನು ನೋಡಿಕೊಳ್ಳುವವನು ಸಾಯಿ. ಆಗ ಸಾಯಿರಾಮ್ ಟೆಕ್ಸ್ಟೈಲ್ನಲ್ಲಿ ಕೇವಲ ಸೇಲ್ಸಿಗೆ ಮಾತ್ರ ಸೀಮಿತವಾಗಿರಲ್ಲ. ಯಾಕಂದ್ರೆ ಉಡುಪಿಯಲ್ಲಿ ಏನಾದ್ರು ಒಂದು ಕ್ಲಾತ್ ಸ್ಟೋರ್ ಅಂತ ಹೇಳಿದ್ರೆ ತಿಕ್ಕು ಜನ ಸಾಯಿರಾಮ್ ತಿಕ್ಕೊಂಡು ಅಂತ. ಆದರೆ ಸಾಯಿರಾಮಲ್ಲಿ ಸಿಗ್ತದೆ ಅಂತ ಹೇಳುವಾಗ ನೀವು ಒಳಗೆ ಹೋದರೆ ಅಲ್ಲಿ ಮೇಲೆ 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 ಹೋಗಿ ಟಾಪ್ ಫ್ಲೋರಿಗೆ ಹೋಗಿ ಅದ್ರ ಅಡಿಯಿಂದ ಎತ್ಕೊಂಡು ಬರ್ತಾರೆ ಅವರು. ಸೊ ದರ್ ಇಸ್ ನಥಿಂಗ್ ಲೈಕ್ ಸಿಕ್ಕುದಿಲ್ಲ ಅಂತಿಲ್ಲ ಉಡುಪಿಯಲ್ಲಿ. ಅಂಥ ಫ್ರೆಂಡ್ಸು ಇಲ್ಲಿ ಆಗುದಿಲ್ಲ ಅಂತ ಕೆಲಸ ಇಲ್ಲ. ಆ ಥರ ರಘುಪತಿ ಭಟ್ರ ಒಂದು ಹಿತೈಷ್ ಅವರ ಒಂದು ಸಪೋರ್ಟಿಂದಾಗಿ ಇಲ್ಲಿ ಇವರು ಮಾಡದಿದ್ದ ಕೆಲಸ ಇಲ್ಲ. ಆ ಥರದ ಒಂದು ಜನಸ್ಪಂದನೆ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತಿನ ದಿವಸಕ್ಕೆ ಹೆಚ್ಚಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಜನರು ಮೂಕಪೆಟ್ಟಿಗೆಗಳ ಪ್ರೇಕ್ಷಕರಾಗಿ ಹೋಗಿದ್ದಾರೆ. ಒಂದು ಟಿವಿ, ಒಂದು ಮೊಬೈಲ್, ಒಂದು ಕಂಪ್ಯೂಟರ್. ಸಾಯಂಕಾಲ 6ರಿಂದ 10 ಗಂಟೆವರೆಗೆ ಯಾರೂ ಸಿಕ್ಕುದಿಲ್ಲ. ಅಂಥ ಸಂದರ್ಭದಲ್ಲಿ ಜನರನ್ನು ಇಂಥ ವಾತಾವರಣದಲ್ಲಿ ಸೇರಿಸುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಒಬ್ಬ ವೈದ್ಯನಾಗಿ ಹೇಳೋದಾದ್ರೆ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ರೋಗ ಇಲ್ಲದೆ ಇರುವುದಲ್ಲ, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಮತ್ತು ಸಾಮಾಜಿಕ ಮತ್ತು ಸ್ಪಿರಿಚುವಲ್. ಯಾಕೆಂದ್ರೆ ಇಲ್ಲಿ ಅಶ್ವತ್ಥ ಕಟ್ಟೆ ಪೂಜೆ ಆಗೋದ್ರಿಂದ ಸ್ಪಿರಿಚುವಲ್ ಕೆಲಸವೂ ಆಗುತ್ತೆ, ಸಾಮಾಜಿಕ ಸ್ಪಂದನೆಯ ಕೆಲಸಗಳೂ ಆಗುತ್ತೆ, ಮನೋರಂಜನೆಯ ಕೆಲಸದ ಮೂಲಕ ಮಾನಸಿಕವಾಗಿ ಇಲ್ಲಿನ ಆರೋಗ್ಯವನ್ನು ಚೆನ್ನಾಗಿಡೋದ್ರಲ್ಲಿ ಸಾಯಿ ಫ್ರೆಂಡ್ಸ್ ಏನು ಸಾಂತ್ವನವನ್ನು ನೀಡ್ತಾ ಇದ್ದಾರೆ ಅದನ್ನು ನಾನು ಮುಕ್ತ ಕಂಠದಿಂದ ಶ್ಲಾಘಿಸ್ತೇನೆ. ಯಾವಾಗದವರೆಗೆ ನಿಮಗೆ ಸಾಯಿಯ ಆಶೀರ್ವಾದ ಇದೆ, ರಘುಪತಿ ಭಟ್ರ ಹಿತನುಡಿ ಇದೆ, ಜೊತೆಗೆ ಸಪೋರ್ಟ್ ಇದೆ, ಕಿಶೋರ್ನಂತಹ ತಂಡ ಇದೆ. ಅವರ ಎಲ್ಲ 4 ಜನ ಬ್ರದರ್ಸು, ನೀವು 4 ಅಲ್ವಾ, ಪಂಚಪಾಂಡವರಲ್ಲ, 4 ಜನ ಬ್ರದರ್ಸು 4 ದಿಕ್ಕುಗಳಲ್ಲಿ ನಿಂತು ನಿಮ್ಮ ಇಲ್ಲಿ ಈ ಜಾಗಕ್ಕೆ ಬೇಕಾದ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗೂ ಈ ಒಂದು ಜಾಗ ಸಂಪೂರ್ಣ ಆರೋಗ್ಯವಾಗಿ ನೋಡುವಂತಹ ಒಂದು ಜವಾಬ್ದಾರಿ ನಾವು ನೋಡಿದ್ರೆ, ಯಾಕಂದ್ರೆ ಮಾನಸಿಕ ಆರೋಗ್ಯ ಇವತ್ತಿನ ದಿವಸದಲ್ಲಿ ಬಹಳ ಮುಖ್ಯ. ಅದನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಮತ್ತೆ ನಿಮ್ಮಲ್ಲಿ ಯಾರು ಜಡ್ಜಸ್ ಆಗಿ ಕೂತಿದ್ದಾರೆ ಅವರೆಲ್ಲರೂ ನನಗೆ ಪರಿಚಯ ಇದೆ. ಬಹಳ ಶ್ರೇಷ್ಠವಾದ ಜಡ್ಜಸ್ ಅನ್ನು ಹುಡುಕಿದ್ದೀವಿ. ಅದನ್ನು ಈ ಒಂದು ಧಮಾಕ ಒಳ್ಳೆಯ ಧಮಾಕ ಆಗ್ತದೆ ಅಂತ ಹಾರೈಸ್ತಾ ನನ್ನ ಮಾತನ್ನು ಅರ್ಪಿಸಿಕೊಳ್ತಾ ಇದ್ದಾರೆ. ಗೌರವದ ಸ್ಮರಣಿಕೆಯ ಮೂಲಕ ಇಬ್ಬರನ್ನ ಕೂಡ ಗೌರವಿಸಿಕೊಳ್ತಾ ಇದ್ದಾರೆ. ಶ್ರೀ ರಘುಪತಿ ಭಟ್ ಅವರ ಸಹಕಾರ
ಫ್ರೆಂಡ್ಸ್ ಮೇಲೆ ಸದಾ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. 20 ವರ್ಷಗಳ ನಂತರ ವೇದಿಕೆಯನ್ನ ಹತ್ತಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿರುವಂತಹ ಡಾಕ್ಟರ್ ವಿಜಯ್ ಸರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನ ಅರ್ಪಿಸಿಕೊಳ್ತಾ ಇದ್ದೇವೆ. ಒಂದು ಗ್ರೂಪ್ ಫೋಟೋಗಾಗಿ ಎಲ್ಲ ಸದಸ್ಯರು ಒಗ್ಗೂಡಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಾಯಿ ಫ್ರೆಂಡ್ಸ್ ನ ಎಲ್ಲರ ಸದಸ್ಯರು ಶ್ರೀಯುತ ನಾಗರಾಜ್, ಸಾಯಿರಾಮ್ ಫ್ಲೋರಿಂಗ್ ಸಂಭಾಗಿ ಇಂತಹ ಡ್ಯಾನ್ಸ್ ಧಮಾಕ ಅನ್ನೋದು 10 ಮಾಡಿ ತೋರಿಸುವುದು ಅನ್ನೋ ಒಂದು ಸಮಾನ ಮನಸ್ಸು ಯುವಕರ ತಂಡ ಎಲ್ಲಿದೆ ಕೇಳಿದ್ರೆ ಅದು ನಮ್ಮ ದೊಡ್ಡನಗುಡ್ಡೆಯಲ್ಲಿ ಇದೆ. ಆ ಎಲ್ಲ ಯುವಕರಿಗೂ ಕೂಡ ನಮ್ಮ ದೊಡ್ಡನಗುಡ್ಡೆಯ ಸ್ವಲ್ಪ ಲೈಫಲ್ಲಿ ಕ್ರೇಜ್ ಇರ್ಬೇಕಂತೆ. ಕ್ರೇಜ್ ಜೊತೆಗೆ ಮತ್ತಷ್ಟು ಕ್ರೇಜ್ ಇದ್ದು ಎಲ್ಲರೂ ಕೂಡ ಒಂದಾಗ್ಬೇಕಂತೆ. ಎಲ್ಲ ನಮ್ಮ ಗರ್ಲ್ಸೇ ಕಾಣ್ತಾ ಇದೆ, ಮುಖ ನಗು ಮುಖ ಕಾಣ್ತಾ ಇದೆ. ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ ಅಂತ ಹೇಳ್ಬೋದು. ನಮ್ಮೆಲ್ಲ ಗರ್ಲ್ಸ್ 32 ಹಲ್ಲು ಕಾಣ್ತಾ ಇದೆ. ಕ್ರೇಜ್ ಇರಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಡ್ಯಾನ್ಸ್ ಅಲ್ಲಿ ಕ್ರೇಜ್ ಹುಟ್ಟಿಸಿ ಒಂದು ತಂಡವನ್ನ ಕಟ್ಟಿ ವೆರಿ ಟ್ಯಾಲೆಂಟೆಡ್ ತಂಡ ದಟ್ ಇಸ್ ಟಿಸಿ ಕಿಡ್ಸ್ ಪರ್ಪಲ ತಂಡವನ್ನ ಈ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಒಂದು ಶೋ ಡ್ಯಾನ್ಸ್ ಗಾಗಿ ಜಡ್ಜಸ್ ಲೆಕ್ಕಮಾರ್ ಕಿಜ್ಜಿ ಇದು ಶೋ ಡ್ಯಾನ್ಸ್. ಒಂದು ಶೋ ಡ್ಯಾನ್ಸ್ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮ ಕ್ರೇಜಿ ಕಿಡ್ಸ್ ಮಕ್ಕಳನ್ನ ಎಲ್ಲ ಮಕ್ಕಳು ರೆಡಿಯಾಗಿ ನಿಂತಿದ್ದಾರೆ. ಒಂದು ತಂಡವನ್ನ ಕಟ್ಟಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡು ಹಲವಾರು ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ತಂಡದ ಮುಖೇನವಾಗಿ ಸಂಪೂರ್ಣವಾದ ಸಹಕಾರವನ್ನ ನೀಡಿದ್ದಾರೆ ನಮ್ಮ ಕ್ರೇಜಿ ಕಿಡ್ಸ್ ಮಕ್ಕಳ ತಂಡದ ಈ ಪ್ರಪಂಚದಲ್ಲಿ ನನ್ನನ್ನು ನಿಗ್ರಹಿಸುವವರು ಇನ್ನೂ ಹುಟ್ಟಿಲ್ಲ. ಆಮೇಲೆ ನಿನ್ನಿಂದ ಏನು ಮಾಡಲು ಸಾಧ್ಯ? ನನಗೆ ಯಾರಿಂದಲೂ ಸಾವಿಲ್ಲ.
चक्रगदेषु चापपरिघान् शूलं भूसुण्डिं शिरः शङ्खं सन्ददधिं कुरैस्त्रिनयनां सर्वाङ्गभूषावृतां यामस्तौ स्वपिते हरौ कमलजौ हन्तुं मधुं कैडभं नीलाश्मद्युदिमास्य पाददशकां सेवे महाकालिका. ಪರ್ಕಳದ ಕ್ರೇಜಿ ಕಿಡ್ಸ್ ಪರ್ಕಳದ ಎಲ್ಲ ವಿದ್ಯಾರ್ಥಿಗಳ ಒಂದು ಪವರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ದೇವೆ. ಒಂದು ದೊಡ್ಡ ಚಪ್ಪಾಳೆಯನ್ನ ಈ ತಂಡಕ್ಕೆ ನಾವೆಲ್ಲರೂ ಕೂಡ ನೀಡುವಂತಹ ಹೊತ್ತು ಇವರನ್ನ ಗುರುತಿಸಿ ಅಭಿನಂದಿಸಿಕೊಳ್ಳಿಕ್ಕೆ ಶ್ರೀಯುತ ರಘುಪತಿ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ವಿಜಯ್ ಸರ್ ಅವರು ಕೂಡ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ನಾಗರಾಜ್ ಸರ್ ಅವರು ಪ್ಲೀಸ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಒಂದು ಶೋ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವಂತಹ ಈ ಒಂದು ತಂಡವನ್ನ ಗುರುತಿಸಿಕೊಳ್ಳಿಕ್ಕೆ ಗೌರವಿಸಿಕೊಳ್ಳಿಕ್ಕೆ ಈ ವರ್ಷದ ಡ್ಯಾನ್ಸ್ ಸಂವಾದ 2025ರ ಕಾರ್ಯಕ್ರಮದ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿರುವಂತಹ ಕ್ರೇಜಿ ಕಿಡ್ಸ್ ಪರ್ಕಳ ಇವರೆಲ್ಲರಿಗೂ ಕೂಡ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಹಾಗೆ ಈ ತಂಡದ ಕೊರಿಯೋಗ್ರಾಫರ್ ಆಗಿರುವಂತಹ ಸಂತೋಷ್ ಹಾಗೆ ಶ್ರೀಲತಾ ಇವರಿಬ್ಬರನ್ನ ಕೂಡ ಗೌರವಿಸಿಕೊಳ್ಳಿಕ್ಕಿದ್ದೇವೆ. ತಮ್ಮ ಕಲೆಯಲ್ಲೇ ಇರುವಂತಹ ಅಭಿಮಾನ ಗೌರವಕ್ಕೆ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ವೇದಿಕೆಗಳು ನಿಮ್ಮ ಪಾಲಾಗಿ ತಾಯಿ ಮಾತೆಯ ಆಶೀರ್ವಾದ ತಮ್ಮೊಂದಿಗೆ ಸದಾ ಇರಲಿ ಎಂಬ ಆಶಯದ ಜೊತೆಗೆ ಈ ತಂಡವನ್ನ ಗೌರವಿಸಿಕೊಳ್ಳಿಕ್ಕಿದ್ದೇವೆ, ಅಭಿನಂದಿಸಿಕೊಳ್ಳಿಕ್ಕಿದ್ದೇವೆ. ಹೀಗೆ ನಿತ್ಯ ನಿರಂತರ ಮುಂದುವರಿವಿ. ಎಲ್ಲ ಕ್ರೇಜಿ ಕಿಡ್ಸ್ ಎಲ್ಲ ಮಕ್ಕಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಉಡುಪಿಗೆ ಕೇಳೋಣ ಮೂಲ ಅಂಗಡಿಗೆ ಕೇಂದ್ರ ಗಟ್ಟಿಯಾದ ಬೊಬ್ಬೆ ಪಾಡ್ರೆ ಬನ್ನಿ ಉಡುಪಿಗೆ ಕೇಳೋಣ ನಮ್ಮ ಪೂರ ದೊಡ್ಡನ ಗುಡ್ಡಡೆ ಸಾಯಿ ಫ್ರೆಂಡ್ಸ್ ತಗಲು ಡ್ಯಾನ್ಸ್ ಮಗ ಮಲ್ತೊಂದಲಿರೋ ನಮ್ಮ ಪೂರ ಇಡೀ ಟಿವಿ ಸೀರಿಯಲ್ ಬಿಗ್ ಬಾಸ್ ಅವಿಡ್ದು ಮಲ್ಲ ಹೊರ ಮಗ ಬಿಗ್ ಬಾಸ್ ಬಿಗ್ ಬಾಸ್ ಮುಡ್ದು ನಮ್ಮ ಮಾತ ಮೂರು ಕುಲ್ದಾಗಂತ ಗೊತ್ತಾಡ ಮಾತುಗಳಿಗೆ ಆಡಿಯನ್ಸ್ ಆರ್ ರೆಡಿ. ಒಂದೇ ಜೋಶ್ ತಂಡಗಳು ಈ ವರ್ಷದ ಕಾರ್ಯಕ್ರಮ ಶುರು ಮಾಡಿದ ಹೊರತು ಸಾಯಿ ಫ್ರೆಂಡ್ಸ್ ಸಂಭ್ರಮದ ಜೊತೆಗೆ ಆಗ್ತಾ ಇರುವಂತಹ ಡ್ಯಾನ್ಸ್ ಮಗ 2025ರ ಕಾರ್ಯಕ್ರಮದಲ್ಲಿ ನಮ್ಮ ಫಸ್ಟ್ ಟೀಮ್ ರೆಡಿಯಾಗಿ ನಿಂತಿದೆ. ಹೆಜ್ಜೆ ನಾಟ್ಯ ವೈದ್ಯದ ಸತ್ತನ್ನ ಕೇಳಿದಾಗ ಕಿವಿಗೆ ಇಂಪಾಗ್ತದೆ, ಕಣ್ಣಿಗೂ ತಂಪು ಕೊಡ್ಬೇಕು ಅಂತ ಹೇಳಿದ್ರೆ ಮುಖದಲ್ಲಿ ಭಾವನೆ ಇರಬೇಕು. ಎಲ್ಲ ಲೇಡೀಸ್ ಕಾಣ್ತಾ ಇದೆ ಎಲ್ಲರೂ ಕೂಡ. ಸೊ ಅದೇ ಜೋಶ್ನ ಜೊತೆಗೆ ತಂಡ ಸಂಖ್ಯೆ 1 ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ರೆ ಜಜಸ್ ಪ್ಲೀಸ್ ನೋಡ್ ಇದೀಗ ಡ್ಯಾನ್ಸ್ ಸಭಕ 2025ರ ಟೀಮ್ ನಂಬರ್ ಒಂಜಿ ಎಂಟು ಕೇಂದ್ರಗಂತ ಆಗಲಿಲ್ಲ ಕೇಳೋಡತ್ತೆ ಯಾನ್ ಲೆಪ್ಪಂಡ ನಿಗಲಡನೆ ಲೆಪ್ಪಾಗ ಟೀಮ್ ನಂಬರ್ ವೆರಿ ಗುಡ್. ಸೊ ಟೀಮ್ ನಂಬರ್ ಅದೇ ಜೋಶ್ನ ಜೊತೆಗೆ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಸಭಕ 2025ರ ಟೀಮ್ ನಂಬರ್ 4. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಮಹಾನ್ ಭಾರತೀಯ ಮಹಿಳಾ ಯೋಧರಿಗೆ ಸಮರ್ಪಿತ. ದಕ್ಷಿಣ ಭಾರತದ ಮೊದಲ ಮಹಿಳಾ ಯೋಧರಾಣಿ ಪೋರ್ಚುಗೀಸರ ವಿರುದ್ಧ ತೆಂಗಿನಕಾಯಿಗಳನ್ನು ಬಾಂಬುಗಳಂತೆ ಬಳಸಿ ಹೋರಾಡಿದ ವೀರ ವನಿತೆ ಉಳ್ಳಾಲದ
ಏನು ಕಪ್ಪ? ಹೌದು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿರಾ, ನೆರಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಡ್ತೀರಾ? ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಗಿಟ್ಟರೇ, ದಾಯಾದಿಗಳೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಮಗಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಸಿಂಹ ಸ್ವರೂಪಿಯಾಗಿ ಹೋರಾಡಿದ ಧೀರ ಮಹಿಳೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರತೀಕ. ಇದು ನನ್ನ ನೆಲ, ನನ್ನ ಜನ, ಕೊನೆ ಉಸಿರು ಇರುವ ತನಕ ಹೋರಾಡುವುದು. ಝಾನ್ಸಿ ಎಂದಿಗೂ ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಆಟ ನಮಕ್ ಗೊತ್ತೋಡು ನಗಲ್ಲ ಡ್ಯಾನ್ಸ್ ಎಂಕಲಿಗೆ ಸಾಕಾತಜಿ ಅಜ್ಜ ಜೋರಾಯಿನ ಅಂತ ಆಟದ ಹೊರಟು ಹಾಗಾಗಿ ನನ್ನ ಹತ್ರ ಎನರ್ಜಿ ನೋಡು ಟೀಮ್ ನಂಬರ್ 1 ಬಂದಾಗೆ ಆಯ್ತು. ಸ್ವಾತಂತ್ರ್ಯ ಹೋರಾಟಗಾರರ ವೀರ ವನಿತೆಯರನ್ನು ಉಲ್ಲೇಖಿಸುವಂತಹ ಒಂದು ಸುಂದರವಾದಂತಹ ದೃಶ್ಯ ಕಾವ್ಯವನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರುವಂತಹ ಟೀಮ್ ನಂಬರ್ 1 ಅನ್ನು ಅಭಿನಂದಿಸಿಕೊಳ್ಬೇಕಾಗಿ ಶ್ರೀಯುತ ರಾಜ್ ನಾರಾಯಣ್ ಮಾಲಕರು ಶ್ರೀ ಸಾಯಿರಾಮ್ ಎಕ್ಸ್ಟೋರಿಯಂ ಉಡುಪಿ, ಅದೇ ರೀತಿ ಶ್ರೀಯುತ ನಾಗರಾಜ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಶ್ರೀಯುತ ರಾಜಾ ನಾರಾಯಣ್ ಮಾಲಕರು ಶ್ರೀ ಸಾಯಿರಾಮ್ ಟೆಕ್ಸ್ಟೋರಿಯಂ ಉಡುಪಿ, ಅದೇ ರೀತಿ ಶ್ರೀಯುತ ರೋಷನ್ ಶ್ರೀಮಂತ ಫ್ಲವರ್ಸ್ ಉಡುಪಿ. ಬಾರಿ ಬೆರ್ಬೇಡ ಇವತ್ತು ಶ್ರೀಮಿತ ಚಾವಡಿ ವೆಲ್ಕಮ್ ಮಾಡ್ತೋದಿಲ್ಲ ನಮ್ಮ ಓಲು ಕೋಡಲ ಕೊರಿಯೋಗ್ರಾಫರ್ಸ್ ಪ್ಲೀಸ್ ಮುಂದೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಓಲು ಕೋಡಲ ನಮ್ಮ ಪಲ್ಪ ನಮಗೆ ರೆಸ್ಗೆ ತೊಂದರೆ ಉಂಟಾ ಬೀಸ್ಗೆ ತೊಂದರೆ ಉಂಟಾ ಸಾಯಿರಾಮ ಪೋರ್ಟ್ ಪಲ್ಪ ನಮ್ಮನ್ನ ರಾಜ್ ನಾರಾಯಣ್ ಸರ್ ಮೂಲೆ ಉಳ್ಳೇರು ಜೋರಾಯನ ಆಟದ ಹೊರಟು ಟೀಮ್ ನಂಬರ್ 1 ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ವಿಶೇಷತೆ, ಭಾಗವಹಿಸಿರುವಂತಹ ಪ್ರತಿಯೊಂದು ತಂಡಗಳಿಗೂ ಕೂಡ 2000 ಗೌರವಧನವನ್ನ ನೀಡ್ತಾ ಇದ್ದಾರೆ. 2000 ಗೌರವಧನ ಪರವಾಗಿಲ್ಲ, ನೀಡ್ಬೇಕು ಅಂತ ಹೇಳಿ ಮನ್ಸಿರ್ತದೆ, ಕೊಡ್ಬೇಕಂತ ಹೇಳಿ ಮನ್ಸಿಲ್ಲ ಅಂತ ಕೊಡ್ಬೇಕು ಅಂತ ಹೇಳಿ ಒಂದು ವಿಶಾಲ ಮನೋಭಾವ ಇದೆ ನಮ್ಮ ಸಾಯಿ ಫ್ರೆಂಡ್ಸ್ ಅವ್ರಿಗೆ. ಅತ್ತೊಂದು ಚಪ್ಪಾಳೆ ನಮ್ಮ ಕಡೆಯಿಂದ ಸಾಯಿ ಫ್ರೆಂಡ್ಸ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಇವರು ನೀಡಿರುವಂತಹ ಟೀಮ್ ಎಂಟಿಗೆ ನೀಡಿರುವಂತಹ 2000 ಪ್ಲಸ್
ಗೌರವಧನವಾಗಿ 2,000 ಅವರಿಗೆ ನೀಡ್ತಾ ಇರುವಂತದ್ದು. ತಂಡ ಸಂಖ್ಯೆ 2 ನಂತರ ಒಂದು ಸಾಂಗ್ ಇದೆ. ತಂಡ ಸಂಖ್ಯೆ 3 ಇನ್ನೂ ವೇಟ್ ಮಾಡಬೇಕಾಗ್ತದೆ. ಓಕೆ, ಸೊ ಇದೀಗ ಬರ್ತಾ ಇರುವಂತಹ ಟೀಮ್ ಅವು ಎರಡು ಕಂಪಿನಗಳು ಪಾನಿಪುರಿ ಅಲ್ಪ ಅಮೌಂಟಗಲ ಐಸ್ ಕ್ರೀಮು ಪೂರ ತಿಂದು ಗಟ್ಟಿಯಾದ ಗುಲ್ದಿನಗಳು ఒక ಪೂರ ಪಾಪ ಎಲ್ಲ ಒಣಸ್ ಮಲ್ಕೊಂಡಿನಗಳು ಐಗೊಲ್ದಾಯ್ತಿ ಒಣಸ್ ಯಾನ್ ಪಾತ್ರ ಮೇಲೆ ಒಣಸ್ ಐತೆ ಬಂದಿ ನಿಲಕ್ಕೆ ಆಪರು. ನೆಕ್ಸ್ಟ್ ಕಂಪಿನ ಟೀಮ್ ಮುಂದೆ ಬರ್ತಾ ಇರುವಂತಹ ಟೀಮ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದೇ ಜೋಶ್ನ ಜೊತೆಗೆ ಡ್ಯಾನ್ಸ್ ತಗೊಂಡು 2025ರ ಟೀಮ್ ನಂಬರ್ 2. जिसने धोखा देकर नामेश किया बदला, यही है साहिबान कहानी प्यार की. किसी ने जान ली, किसी ने जान दी. एक हसीना थी, हसीना थी. दीवाना था, क्या उम्र क्या समा क्या जमाना था. एक दिन वो मिले, फिर मोहब्बत हुई, बस कयामत हुई.
ನಂಬರ್ 2 ಬ್ಯೂಟಿಫುಲ್ ಆಗಿರುವಂತಹ ಎಲ್ಲ ಗರ್ಲ್ಸ್, ಅದರ ಜೊತೆಗೆ ಹಾರ್ಟ್ ಅನ್ನ ಪಟ್ ಪಟಾಟ ಅಂತ ಹೇಳ್ಬೇಕಾದ್ರೆ ಎಷ್ಟು ಜನ ಹಾರ್ಟ್ ಅಲ್ಲಿ ಇಂಥ ಚೆನ್ನಾಗಿ ಗೊತ್ತಾಗಿಲ್ಲ ಮಾತ್ರ. ಆದ್ರೆ ಸಖತ್ತಾಗಿ ಇರುವಂತಹ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ. ಒಂದು ಹಾರ್ಟ್ ನಮಗೋಸ್ಕರ ಇಟ್ಟಾಗಿದೆ ಪ್ಲೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮರ್ಯಾದೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಟೀಮ್ ನಂಬರ್ 2 ಬ್ಯೂಟಿಫುಲ್ ಆಗಿರೋ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಇವರಿಗೆ ಶ್ರೀಯುತ ರಾಜನಾರಾಯಣ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ನಿಮಗೆ ಹಾಗೆ ಒಂದ್ ಸ್ವಲ್ಪ ಇದು ಎಕ್ಸರ್ಸೈಸ್ ಆಗೋ ಹಾಗೆ ಕಾಣ್ತದೆ. ಕಿಶೋರ್ ಅವರು ಬಿಡ್ಲಿಕ್ಕೆ ಇಲ್ಲ ನಿಮ್ಮನ್ನ. ಸೊ ಇವತ್ತು ತಂಡವನ್ನ ಗೌರವಿಸಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ನಂಬರ್ 2 ಅನ್ನೋನ್ನ. ಹಾಗೆ ಕೊರಿಯೋಗ್ರಾಫರ್ ಅವರು ಇವತ್ತು ಗೌರವ ಸ್ಮರಣಿಕೆಯನ್ನ ಹಾಗೂ ಗೌರವ ಪ್ರೋತ್ಸಾಹಧನವನ್ನ ಪಡಿಬೇಕಾಗಿ ರಿಕ್ವೆಸ್ಟ್. ಇದು ಖುಷಿ ಕಣ್ರಿ, ಗೆಲ್ತವ ಬಿಡ್ತೇವ ಗೊತ್ತಿಲ್ಲ, ಗೌರವವನ್ನ ಪಡಿಬೇಕಾದ್ರೆ ಒಂದ್ ಸ್ವಲ್ಪ ಚೇರಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಟೀಮ್ ನಂಬರ್ 2 ನ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೃದಯವನ್ನ ಕೊಟ್ಟು ನನ್ನ ಹೃದಯವನ್ನೇ ಗೆದ್ದು ಬಿಟ್ರಿ ಮಾತ್ರ. ಎಲ್ಲ ಒಂದು ಗ್ರೂಪ್ ಪಟ್ಟಕ್ಕಾಗಿ ನಿಲ್ಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ಲೀಸ್. ಹಾಗೆ ಟೀಮ್ ಅವರು ತಮ್ಮ ಸಾಂಗ್ ಅನ್ನ ನಮ್ಮ ಸರ್ ಇಪ್ಪರು ಪಣ ರಾಜರ್ನಕ್ಕ ಬಂದದು ಸಂಪೂರ್ಣವಾಗಿ ನಚ್ಚಿನ ಸಹಕಾರ ಕೊಡ್ತಾರೆ. ಉಡುಪಿದ ಜನಕಲು 60 ಪೀಸ್ ಬೋಡೊಂಡ ನಮ್ಮ ಒಡೆಪೋಯಿ ಅಂದು ಬರ್ಪ ಸಾಯಿರಾಮ ಪೋಯಿ ಅಂದು ಬರ್ಪ ಅಂಚನೆ ಸಾಯ ಪ್ರಶ್ನೆಗೆ ಓವೇ ಮಂಜೆ ಕಾರ್ಯಕ್ರಮ ಇತ್ತದಲ್ಲ ಅಲ್ಪ ರಾಜನಾರಾಯಣ್ ಸರ್ನ ಸಂಪೂರ್ಣ ಸಹಕಾರ ಇಪ್ಪಡು ಹಿರಿಯರು ಮಾರ್ಗದರ್ಶಕರು ಪ್ರೋತ್ಸಾಹಕದಾಯಕರ ಅಂಚಿನ ಶ್ರೀಯುತ ರಾಜನಾರಾಯಣ್ ಸರ್ ಒಂದು ಜೋರಾಗಿ ನಚ್ಚಿನ ತಾಟದ ಹೊರಟು ಅವರಿಗೆ ಅಭಿನಂದನೆ ಗೌರವದ ಸಲ್ಲಿಸುವುದಿಲ್ಲ. ನಮ್ಮ ಸಾಯಿ ಪಾಯಿಂಟ್ ಉಡುಪಿಯ ಕಡೆಯಿಂದ ಪ್ರೀತಿಯ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಏನೊಂದುಂಟು ಇಂಚಿ ಸೈಡ್ ಆದ್ರೂ ಮಣಿ ಪೂಜೆ ಅದು ಬಿಗ್ ಬಾಸ್ ಹೋಗ್ತಿಲ್ಲ ರಾಧ ಗೊತ್ತುಚಿ ಬಿಗ್ ಬಾಸ್ ತೋರ್ಚಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ತೋಲೆ ಗಾಳಿ ಮಳೆಯ ಜೊತೆಗೆ ಎಲ್ಲವನ್ನ ಕೂಡ ಇಳೆಪಿಸುವಂತಹ ಟೀಮ್ ಅನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಕಳಿಸ್ತಾ
ತ್ರಿಶೂಲನೇ ಮೇಲೆ ಮಲ್ಪಾರು ಎಲ್ಲ ಶಿಲಾಬಾಲಿಕೆಯರು ಅವ ಮುಂದೆ ಬನ್ನಿ ಯಾವ ಮಗ ತಿಟ್ಟು ಮೂರೋಣ ಅವನ ಅದೇ ನನ್ನ ತುಂಬ ಡ್ಯಾನ್ಸ್ ಇದು ಜಾಗ ಯಾವುದು ಬಂದೇ ಪೂರ ತಿಟ್ಟು ಬರ್ತಾರೆ ಯಾನೇ ತಿಟ್ಟು ಮೂರೋಣವು ಎಲ್ಲ ಟೀಮ್ ನಂಬರ್ಗೆ ಯಾವ್ದೇ ದೃಷ್ಟಿ ಬೀಳದೆ ಇರಲಿ ಅಂತ ಹೇಳಿ ಒಂದು ದೃಷ್ಟಿ ತಿಟ್ಟು ಬೇಡವ ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಸೊ ಟೀಮ್ ನಂಬರ್ 3 ಥ್ಯಾಂಕ್ ಯು ಸೋ ಮಚ್. ಇವರನ್ನ ಗುರುತಿಸಿಕೊಳ್ಳಿಕ್ಕಾಗಿ ವೇದಿಕೆಗೆ ನಮ್ಮ ಸಾಯಿ ಫ್ರೆಂಡ್ಸ್ ಅವರು ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ಲೀಸ್ ಕೊರಿಯೋಗ್ರಾಫರ್ ಅವರು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸೊ ಇವತ್ತಿನ ನಮ್ಮ ಡ್ಯಾನ್ಸ್ ಧಮಾಕ ಕಾರ್ಯಕ್ರಮದ ವಂದನೆಗಳನ್ನ ಅರ್ಪಿಸಿಕೊಳ್ತಾ ಇದ್ದೇವೆ. ಈ ತಂಡವನ್ನ ನಮ್ಮೆಲ್ಲರ ಕಡೆಯಿಂದ ಒಂದು ಪ್ರೀತಿಯ ಚಪ್ಪಾಳೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಟೀಮ್ ನಂಬರ್ 3 ಥ್ಯಾಂಕ್ ಯು. ಮಂಡ ಏನ್ ಜಾವ ಕಲ್ಪ ರಕ್ಷಿತ ಜೊತೆಗೆ ಬೇಜಾರಾಗಬಹುದು ಸ್ವಲ್ಪ ಕಟ್ಟಿಡ್ಬಲೆ ಸೋ ಬ್ಯೂಟಿಫುಲ್ ಜಸ್ಟ್ ಡಾನ್ಸಿಂಗ್ ಲೈಕ್ ಅ ಜಸ್ಟ್ ಪ್ರೋಗ್ರಾಮ್ ಲೈಕ್ ಅ ಅಂಡ್ ಟೀಮ್ ಲೈಕ್ ಅ ಆಲೋರ್ತಿಯ ನಮ್ಮೆಲ್ಲ ಫ್ಯಾನ್ ಅವ ಅಲ್ಲೆಲ್ಲ ಕರೆ ಬಂದಾಗಿ ಪಾಡಬೇಕು ಥ್ಯಾಂಕ್ ಯು ಮಾತ್ರ ನೆಕ್ಸ್ಟ್ ಈರ್ ಬರ್ಪಾರಲ್ಲ ಹಂಗೆ ಸ್ಟೇಜ್ ಹಿಂಗೆ ಗೊತ್ತೊಚ್ಚಿ ಆತ ಯಾರ ಮೈಕಡೆ ಬೊಪ್ಪೆ ಯಾರ ಅಲ್ಪ ಗೊತ್ತಂದೇ ಬೊಪ್ಪೆ ಎಲ್ಲನ್ನೇ ಮೀರಿ ಸಾವಲ ಅಂಚಿನ ಬೊಪ್ಪೆ ದಾಂಡಿ ತೆಗುತ್ತಾರೆ ಬಿಗ್ ಬಾಸ್ ಬೊಪ್ಪನ ಸೊ ಮುಂದಿನ ಪರ್ಫಾರ್ಮೆನ್ಸ್ ನ ವೇದಿಕೆಗೆ ವೆಲ್ಕಮ್ ಮಾಡುವಂತ ಹೊತ್ತು ತ್ರಿಶೂಲವನ್ನ ಹಿಡಿದು ನಾವು ಹೇಳ್ತೇವೆ ದೇವರೊಬ್ಬ ನಾಮ ಹಲವು ಅಂತ ಹೇಳಿ ಆತನನ್ನ ಹಲವಾರು ಅವತಾರಗಳಲ್ಲಿ ಪೂಜಿಸ್ತೇವೆ, ಆರಾಧಿಸ್ತೇವೆ, ಭಜಿಸ್ತೇವೆ. ಢಮರುಗದ ಸತ್ತನ್ನ ಕೇಳಿದಾಗ ಹೊಡೆಯುವಂತಹ ನಾಟ್ಯದ ವೈಭವನ್ನ ಕಂಡಾಗ ಶಿವದೇವರನ್ನ ಮನಸಾರೆ ನೆನಪಿಸಿಕೊಳ್ತೇವೆ. ಭಕ್ತಿ ಗಾಯನವನ್ನ ಕಂಡುಕೊಂಡಾಗ ಅಲ್ಲಿರುವಂತಹ ಪರಮಾನುಗ್ರಹವನ್ನ ಒಪ್ಪಿಕೊಳ್ಳುವಂತಹ ಓರ್ವ ದೈವತ್ವ ಪುರುಷವನ್ನ ಕಂಡುಕೊಳ್ತೇವೆ. ಅದು ಶಿವದೇವರಲ್ಲಿ ಮಾತ್ರ. ಅಂತಹ ಒಂದು ಸುಂದರವಾದಂತಹ ಭಕ್ತಿ ಗಾಯನದ ನೂತನ ನೃತ್ಯವನ್ನ ನಾವು ಕಣ್ತುಂಬಿಸಿಕೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ನಾವೆಲ್ಲರ ಪ್ರೀತಿಯ ಚಪ್ಪಾಳೆ ಮುಖ್ಯವಾಗಿ ತಂಡ ಸಂಖ್ಯೆ. ಯುದ್ಧದಲ್ಲಿ ಯಾವಾಗ ತನ್ನ ದೇಹದಿಂದ ರಕ್ತದ ಹನಿ ಭೂಮಿಯ ಮೇಲೆ ಬೀಳುತ್ತೋ ಆ ಒಂದೊಂದು ರಕ್ತದ ಹನಿಯಿಂದ ಸಾವಿರಾರು ಹೊಸ ರಕ್ತ ಬೀಜಾಸುರರು ಹುಟ್ಟುವ ವರವನ್ನು ಪಡೆದುಕೊಳ್ಳುತ್ತಾನೆ. ಯಾವ ದೇವರ ಬಳಿಯೂ ಇಲ್ಲದಿದ್ದಾಗ
ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲ ಮಕ್ಕಳು ಮುಂದೆ ಬನ್ನಿ. ಪ್ರತಿಯೊಬ್ಬ ಡ್ಯಾನ್ಸರ್ಸ್ ನಲ್ಲಿ ಕಲೆ ಅದ್ಭುತವಾಗಿ ಇರ್ತದೆ. ನೃತ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇರುವಂತಹ ತಂಡ ಸಂಖ್ಯೆ 4 ಎಲ್ಲ ಡ್ಯಾನ್ಸರ್ಸ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡುವ. ಪುಟಾಣಿಯಿಂದ ದೊಡ್ಡವರಿಗೆ ಎಲ್ಲರೂ ಕೂಡ ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದೀರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕೊರಿಯೋಗ್ರಾಫರ್ ಯಾರು ದಯಮಾಡಿ ಮುಂದೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಚಂದಮಾ ಶೆಟ್ಟಿಗಾರ್ ಅವರ ಕಡೆಯಿಂದ ಈ ಒಂದು ಗೌರವದ್ಯೋತಕವಾದಂತಹ ಗೌರವ ಸ್ಮರಣಿಕೆಯನ್ನ ನೀಡುವಂತಹ ಈ ಹೊತ್ತಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಸೊ ನಾವು ತಂಡವನ್ನ ವೇದಿಕೆಗೆ ವೆಲ್ಕಮ್ ಮಾಡುವಂತಹ ಹೊತ್ತು ಜಗಮಗಿಸುವ ಲೈಟಿಂಗ್ ನ ಜೊತೆಗೆ ಜಗಮಗಿಸುವ ಕಾಸ್ಟ್ಯೂಮ್ ಹಾಕಿ ಅರ್ಧ ಚಂದ್ರಾಕೃತಿಯನ್ನ ತನ್ನ ತಲೆ ಮೇಲೆ ಹೊತ್ತು ಈ ವೇದಿಕೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಅರ್ಧನಾರೇಶ್ವರನ ಸುವರ್ಣಪರಾಗಿರುವಂತಹ ನೃತ್ಯಕ್ಕಾಗಿ ಪಂಚಮಂ ಕಾರ್ಯಸಿದ್ಧಿಯಂತೆ. ಹಾಗಾಗಿ ಇವರ ಒಂದು ತಂಡವನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಟೀಮ್ ನಂಬರ್
ಓಹೋ ನಂಬರ್ 5 ಎಲ್ಲಾ ಟೀಮ್ ಮೆಂಬರ್ಸ್ ಅವರು ಒನ್ಸ್ ಮೋರ ಬಲೆ ಗ್ರೇಟ್ ಇದಾವೆ ಅದೇ ಒನ್ಸ್ ಮೋರ್ಗೆ ಪಾಪ ಸಾಕಾದ್ರೆ ಮಂಡೆಗೆ ಇರ್ತಾನಂತ ಲಕ್ಕಿನಾರು ಬರೋದಿದ್ದೀರಿ ಒನ್ಸ್ ಮೋರ್ ಕೂಡ ಬಂದ್ಪೆ ಅನ್ಸ ಬಂಡ ಆತು ಶೋಕಾತಡು ಕುಡೋರ ಮಾತಾಡಲ್ಲ ತೂಪ ಬಂದಿರ ಕಿತ್ತಡ ಬಂದ ಆಯ್ತು ಜಾಯೆ ಅಣ್ಣ ಎಂಚ ಓಕೆತಾ ಓಕೆ ಸೊ ನಮ್ಮ ಟೀಮ್ ನಂಬರ್ 5 ಎಂತ ಹೇಳಬೇಕು ಎಂತ ಮಾತಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಆಡಿಯನ್ಸ್ ಮಾತಾಡ್ತಾರೆ ಹೇಗಂದ್ರೆ ಚಪ್ಪಾಳಿಂದ ಮಾತಾಡ್ತಾರೆ ಅವರೆಲ್ಲರೂ ಕೂಡ ಓಕೆ ಸೊ ನಮ್ಮ ಸಾಯಿ ಫ್ರೆಂಡ್ಸ್ ಅವರು ದಯಮಾಡಿ ವೇದಿಕೆಗೆ ಬಂದು ಗೌರವಿಸಬೇಕಾಗಿ ವಿನಂತಿಸಿಕೊಟ್ಟಾಗಲೇ ಕೋರಿಗ್ರಾಫರ್ ಅವರು ದಯಮಾಡಿ ಮುಂದೆ ಬನ್ನಿ ಇದು ತಂಡ ಸಂಖ್ಯೆ 5 ಜಡ್ಜಸ್ ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಯಾವುದು ಏನು ಹೇಗೆ ಎಂತ ತೂಕವನ್ನ ಹೀಗೆ ಹೀಗೆ ಮಾಡ್ತಿದ್ರೆ ನನ್ನ ಹೆಲ್ಪ್ ಬೇಕಿದ್ರೆ ಕೇಳ್ಬೋದು ಆಯ್ತಾ ಬರ್ತಾರೆ ಇವತ್ತು ಇವರೆಲ್ಲ ಡ್ಯಾನ್ಸ್ ಮಾಡಿದ್ರು ನಾವೆಲ್ಲರೂ ಕೂಡ ನೋಡಿದ್ವಿ ಸ್ವಲ್ಪ ಕೂತಲ್ಲೇ ನೀವು ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ಬೋದಾ ಓಕೆ ಸ್ವಲ್ಪ ಈಗ ಎಂಟಂತೆ ಮಾಡಿದ್ರೆ ಮೂರು ಬತ್ತಕೊಳ್ಳಿ ನಕ್ಕಳು ಉಂಟು ಆತು ಜೋಕಾತು ಸೊ ನಾವು ಸಹ ಡ್ಯಾನ್ಸ್ ಮಾಡುವ ಅಲ್ಲ ಎಲ್ಲ ಅವರೇ ಬಂದು ಡ್ಯಾನ್ಸ್ ಮಾಡಿ ಪ್ರೈಸ್ ತಗೊಂಡು ಹೋಗೋದಂತೆ ಇಲ್ಲಿ ಈಗ ಯಾರೆಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ ಅವರಿಗೆ ಅಮೂಲ್ ಐಸ್ ಕ್ರೀಮ್ ಮತ್ತೆ ಎಂತ ಬುರುಜಿ ಬುರುಜಿ ಅಕ್ಕಲ್ ಉಂಟು ಸ್ವೀಟ್ ಕಾರ್ನ್ ನೆಕ್ಸ್ಟ್ ಏನಿದೆ ಬಚ್ಚನ್ಕಾಯಿ ಓ ಬಚ್ಚನ್ಕಾಯಿ ಅಲ್ಪ ಉಂಟಾ ಓಕೆ ಸೊ ಅಷ್ಟರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಪಕ್ಕ ಆಯ್ತಾ ಇಷ್ಟು ಜನಕ್ಕೆ ಒಂದು ಮಾತ್ರ ಪಕ್ಕ ಡ್ಯಾನ್ಸ್ ಮಾಡ್ಬೇಕಂತ ಮರ್ಯಾದೆ ರಿಪೋರ್ಟ್ ಫಸ್ಟ್ 1 2 3 ಕ್ಲಾಪ್ ಮಕ್ಕ ಓಹೋ ಬಂದಾಗ ಫಸ್ಟ್ ಇಂಚಿ ಸೈಡ್ ಒಂಚಿ ಸೈಡ್ ಮಲ್ತು ಸಲೆ ಆಲ್ ರೈಟ್ಸ್ ಎನ್ನ ಬಲ ಕೈ ಬಲ 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 ಯಾನಿ ಇಂಚಿ ಅಂಚಿ ಬಲ ಹಾಲು ಬಲೆ ಬಲೆ ಗೈಸ್ ಬಂದಾಡೆ ಬಿಗ್ ಬಾಸ್ ಪೋಯಿ ಯಾ ಮೂಲಿಲ್ಲ ತುಲಿ ದೊಡ್ಡಲ್ಲ ಹಾಗೆ ಫಸ್ಟ್ ರೈಟ್ ಓಕೆ ನೆಕ್ಸ್ಟ್ ಲೆಫ್ಟ್ ಅದರ ಜೊತೆಗೆ ನಿಮ್ಮ ವಾಯ್ಸ್ ಅಂದ್ರೆ ಫಸ್ಟ್ ಗೆ 3 ಸತಿ ಕ್ಲಾಪ್ ಆಯ್ತಾ ನಾನು ಬಾರಿ ಬಂಗಡಿ ಇಂಚಕ್ಕೆ ಏನೊಂದು ಬರ್ತೀನಿ ಫಸ್ಟ್ ನಾನು ಮರ್ಯಾದೆ ರಿಪೋರ್ಟ್ ಫಸ್ಟ್ ಕ್ಲಾಪ್ ಓ ಬಂದಾಗ ರೈಟ್ ಲೆಫ್ಟ್ ಅಂಡ್ ಇಂಚ ಓಕೆ ಬಂದದ ಮಲ್ಬಗ ಇದು ಜೋಶಲ್ಲಿ ಲೀಲಕ್ಕ ಎಂತ ಪರ್ಫಾರ್ಮೆನ್ಸ್ ಬಿಟ್ಟಿ ಲೀಲಕ್ಕ ಬಾರಿ ಶೋಕ ಆಗ್ತದೆ ಅನ್ನ ಡ್ಯಾನ್ಸ್ ಇರೇನೇ ಹೆಸರು ಬಿಟ್ಟು 3 ಜನ ಜಡ್ಜ್ ಪ್ರೈಸ್ ಕೊಡ್ಬೇಕಾಗ್ತದೆ ನಿಗೋಲಿಗಳ ಚಪ್ಪಾಳೆ ಕೊರಡಂದಿಚ್ಚಿ ಎನ್ನಸ್ಸಲ್ಲಿ ಯಾರು ಬಂತ ದೊಡ್ಡರ ಗಂಟೆ ಅವರು ಚಪ್ಪಾಳೆ ಸೊ ಮುಂದಿನ ತಂಡ ಸಂಖ್ಯೆ
ಯಾರೋ ಒಬ್ರು ಮಹಾನುಭಾವ ಹೇಳಿದ್ರು ನಮ್ಗೆ ಶಿವದೇವರು ಒಲಿದ್ದಾರೆ ಅಂತ ಹೇಳಿ. ಖಂಡಿತ ನಮ್ಗೆಲ್ಲರಿಗೂ ಕೂಡ ಒಲಿತಾರೆ. ಎಲ್ಲ ಡ್ಯಾನ್ಸರ್ಸ್ ಅವರು ಮುಂದೆ ಬರಬೇಕು, ಹಾಗೆ ಕೊರಿಯೋಗ್ರಾಫರ್ ಅವರು ಕೂಡ ಮುಂದೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಗೌರವಧನ ಹಾಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಸ್ ಅವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆಲ್ ಟೀಮ್ ಮೆಂಬರ್ಸ್ ಡ್ಯಾನ್ಸರ್ಸ್ ಪ್ಲೀಸ್ ಸ್ವಲ್ಪ ಜೋಶಲ್ಲಿ. ಟೀಮ್ 6 ಜೋಶ್ ಉಂಟಾ? ಸ್ವಲ್ಪ ಕಡೆ ಜೋಶ್ ಇದೆಯಾ? ಸ್ವಲ್ಪ ಕಡೆ ಟೀಮ್ ನಂಬರ್ 6 yes ಅದೇ ಜೋಶ್ನಲ್ಲಿ ಅವರಿಗೆಲ್ಲರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದಾವೆ. ಅಭಿನಂದಿಸಿಕೊಳ್ತಾ ಇದ್ದಾವೆ. ಟೀಮ್ ನಂಬರ್ 6 ಕೊಡುವ ಅವು ಮಾರೆ ಶಾಲು ಪೂರ ರೆಡಿ ಉಂಟ ಒಂದು ಸನ್ಮಾನ ಬಂತುಗ ಸಾಯಿ ಫ್ರೆಂಡ್ಸ್ ಕೊಡು ತಿರುಳು ಬಂದು ಬಾಯ್ ದೀಪ ಆಡ ಬಂಚಿಗೆ ಹೋಗುತ್ತಿದ್ದಾದ ನೀವು ಕನ್ನಡ ಮೀಡಿಯಂ ತಗೊಳ್ಳಿ, ಇಂಗ್ಲಿಷ್ ಮೀಡಿಯಂ ತಗೊಳ್ಳಿ ಕಲ್ಕೊಂಡಿಲ್ಲ. ಸ್ಪೂನ್ 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 ಅಂದು ಇಂಗ್ಲಿಷ್ ಮೀಡಿಯಂ ತಗೊಳ್ಳಿ. ಕರೆಕ್ಟ್ ಚಮಚ ಕರೆಕ್ಟ್ ಆನ್ಸರ್. ದಕ್ಷಿಣ ಆಫ್ರಿಕಾಡು ಒಂದು ಬಾಲೆ ಪುಟ್ಟು ಓಕೆ ಓಲ್ ಪುಟ್ಟು ಬಾಲೆ ದಕ್ಷಿಣ ಆಫ್ರಿಕಾ ಬಾಲೆ ಪುಟ್ಟು. ಆ ಬಾಲೆದ ಕೂಲಿದ ಕಲರು ಕಪ್ಪ. ದಕ್ಷಿಣ ಆಫ್ರಿಕಾಡು ಒಂದು ಬಾಲೆ ಪುಟ್ಟು. ಆ ಬಾಲೆದ ಕೂಲಿದ ಕಲರು ಏನ್ ಕಿತ್ತೆ ಗೊತ್ತಾಡು ದೊಡ್ಡ ಗಡ್ಡಗಳು ಬಿಗ್ ಬಾಸ್ ತಗೊಂಡಿದ್ದರು ಎಲ್ಲ ಮಾತ್ರ ಕೇಳಂತಲ್ಲರು ಬಂದು ಇತ್ತೆ ಗೊತ್ತಾಡಿ ಮಾತ ಎಚ್ಚರಿಕೆ ಉಳ್ಳರು. ದಾದಾಣಿಗೆ ಅಶ್ವಿನಿಗೌಡ ಬಕ್ಕ ರಕ್ಷಿತನ ತಾಟಿಗೆನಾ ತೂಕ ಬಕ್ಕ ತೂಕ ಅಂತ. ಓಕೆ ಸೊ ಟೀಮ್ ನಂಬರ್ 7 ನನ್ನ ಮಸಿಲ್ ಹೊಡ್ಸಿ ಪ್ಲೀಸ್ ರೆಡಿ ಆದ್ರೆ ಅಂತಂದ್ರೆ ಆಗಲೇ ಸ್ಟೇಜ್ ಲೆಕ್ತಂದಲ್ಲ. ಸೊ ಮಾತಾಡ್ತಿದೆ ಹಿಪ್ ಹಾಪ್ ಕಕ್ಕ ತೋಜಡು ನೀರಕ್ಕ ಬಂದು ಕೊಡ್ತೀನಿ ಧಾನ್ಯ ತೂಕಲಿಲ್ಲಕ್ಕ. ಸೊ ಮುಂದಿನ ಟೀಮ್ ಅನ್ನ ವೇದಿಕೆಗೆ ವೆಲ್ಕಮ್ ಮಾಡುವಂತ ಹೊತ್ತು. ಸೊ ಇವತ್ತಿನ ಈ ಒಂದು ತಂಡ 2025 ಟೀಮ್ ನಂಬರ್ 7. Once upon a time, there was a land that everyone feared, and then came the devil.
7 అగలే సాకాతంటే ఆడలేకు చప్పాలని బుక్ మాత్రమే సాకాతంటే పని ఇంకలే సాకాతంటే పని అది ಜೋರಾದ ಚಪ್ಪಾಳೆ ಕೊಡ್ಕೊಂತ ಕೂಸ್ ಕೊಡ್ಕ ಟೀಮ್ ನಂಬರ್ 7 ಥ್ಯಾಂಕ್ ಯು ಸೋ ಮಚ್. ಸೊ ಇವರನ್ನ ಗೌರವಿಸಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಕ್ ಸ್ಟಾರ್ ಪುಟಾಣಿಗಳು ನಾನೇ ಜೋಕಲ್ ಕಡಿಟ್ ನಮ್ಮನ್ನ ದೊಡ್ಡನಗುಡ್ಡದ ಫ್ಯೂಚರ್ ಸಾಯಿ ಫ್ರೆಂಡ್ಸ್ ಕರೆಕ್ಟಾ ಫ್ಯೂಚರ್ ಸಾಯಿ ಫ್ರೆಂಡ್ಸ್ ಅಗಲ ಕಡಿಟ್ ಮಗಳಿಗೊಂದು ಗೌರವ ದ್ಯೋತಿಕವಾಗಿ ನಚ್ಚಿನ ಸ್ಮರಣಿಕೆಯನ್ನು ಕೊರ್ಪಿನಚ್ಚಿನ ಪಟ್ಟು 2,000 ಪ್ರೋತ್ಸಾಹಕದ ಜೊತೆಗೆ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ದಟ್ ಇಸ್ ದ ಟೀಮ್ ನಂಬರ್ 7 ವೆಲ್ಕಮ್ ಮಾಡುವ ಟೀಮ್ ನಂಬರ್ 8. Make some noise for the Desi Boys! Que não me queria e hoje ela quer. Eu vim da roça, mas venci na vida e não tô bem, né? Ela roça na minha, você. ಸೊ ಹಿಪ್ ಹಾಪ್ ಸ್ಟೈಲ್ ಅಲ್ಲಿ ವೇದಿಕೆಯಲ್ಲಿ ನಮ್ಮನ್ನು ರಂಜಿಸಿರುವಂತಹ ಟೀಮ್ ನಂಬರ್ 5. ಸೊ ಇಬ್ಬರದು ಪರ್ಫೆಕ್ಟ್ ಲ್ಯಾಂಡಿಂಗ್ ಇತ್ತು ಮಾತ್ರ ಸಖತ್ತಾಗಿತ್ತು. ಆರವಿನಿ ಹುಷಾರಿತ್ತಂಡೆ ಅನ್ ಕೂಡ ಮಲ್ಪಾದ್ಬನಿಗಳ ಸ್ಟೇಜ್ ಇದು. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್. ಸೊ ಇವರನ್ನ ಗೌರವಿಸಿಕೊಡ್ಬೇಕಾಗಿ ದಯಮಾಡಿ ಅತಿಥಿಗಳು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಿಪ್ ಹಾಪ್ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡಿ ನಮ್ಮನ್ನು ರಂಜಿಸಿರುವಂತಹ ಟೀಮ್ ನಂಬರ್ 8. ಜೊತೆಗೆ 2,000 ಪ್ರೋತ್ಸಾಹಕದ ಜೊತೆಗೆ ಈ ಟೀಮನ್ನ ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಮಂಡೆ ಬಂದಿರತ್ತ ಗೋಡೆ ಬಲ್ದು ಕಲರ್ದ ನಾವು ಗೋಡವ ಗೋಡ್ಸತೆ ಗ್ರೇಸ್ಫುಲ್ ಡ್ಯಾನ್ಸರ್, ಭರತನಾಟ್ಯಂ, ಕುಚಿಪುಡಿ ಎಂತ ತೆಕ್ಕೊಂಡ್ರೆ ಅದನ್ನ ಮಾಡೇ ಮಾಡ್ತಾರೆ ನಮ್ಮ ಮೇಡಮ್ ಅವರೇ, ನಮ್ಮ ದೊಡ್ಡನಕೋಟೆಯ ಬಣ್ಣವಿ ನಂಬಿಯಾರು ಅಂತ ಹೇಳಲಿಕ್ಕಿಲ್ಲ. ಅಂದ್ರೆ ಅದಲ್ಲೇ ವೇದಿಕೆಗೆ ವೆಲ್ಕಮ್ ಮಾಡುವಂತ ಹೊತ್ತು. ಸೊ ಆ ತಂಡದ ಜೊತೆಗೆ ನಮ್ಮ
म्हणजे मच्छिगे पडटा वा संतृप्ती सिक्कोಡು ಸಂಜೆ ಈತ ಪರ್ಫಾರ್ಮೆನ್ಸ್ ಆಯಿತು म्हणजे लास्ट ಪರ್ಫಾರ್ಮೆನ್ಸ್ ಬಂದದ್ದು म्हणजे ಸಂತೃಪ್ತಿ ಕೊಟ್ಟಿನ ಪರ್ಫಾರ್ಮೆನ್ಸ್ ದಟ್ ಇಸ್ ದ ಟೀಮ್ ನಂಬರ್ 9 ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನೆಲ್ಲರನ್ನ ಕೂಡ ಅಭಿನಂದಿಸಿ ಗೌರವಿಸಿಕೊಳ್ಳಿಕ್ಕೆ ನಮ್ಮ ಮಹಿಳಾ ಮಂಡಳಿಯವರು ಎಲ್ಲ ಸದಸ್ಯರು ಮಹಿಳಾ ಮಂಡಳಿಯ ಸದಸ್ಯರು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಸರ್ಪ್ರೈಸ್ ಆಗಿರುವಂತಹ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಈ ವೇದಿಕೆಯಲ್ಲಿ ನಡೆಯಲಿದೆ ನಮ್ಮ ಮಹಿಳಾ ಮಂಡಳಿಯವರು ಬಂದ ಕಾರ್ಯಕ್ರಮವನ್ನ ಮುಂದುವರಿಸುವಂತಹ ಹೊತ್ತು ಎಲ್ಲ ಈ ಕಡೆ ಲೀಲಕ್ಕ ಬರ್ತಿರ್ತಲೇ ನಮ್ಮ ಲೀಲಕ್ಕ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಈ ಲೈಟೇ ಇಲ್ಲದಿದ್ರೆ ಕಾರ್ಯಕ್ರಮ ಒಳ್ಳೇದಾಗ್ತಿತ್ತ ಇಲ್ಲ, ಚಾನ್ಸ್ ಇಲ್ಲ. ಯಾರಂತೂ ತೋಚರಿಗೆ ಚಿಕ್ಕಪ್ಪ ಸೀರೆ ಒಳಪ ಇದೆ ಕರೆಕ್ಟ್. ಸೊ ಹಾಗೆ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪ್ರತಿಯೊಬ್ಬರ ಸಹಕಾರವನ್ನ ಈ ವೇದಿಕೆಯಲ್ಲಿ ನಾವು ನೆನಪಿಸಿಕೊಳ್ಳಲಿದ್ದೇವೆ. ಹಾಗಾಗಿ ಸಾಯಿ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ಲೀಸ್ ಇವರೆಲ್ಲರನ್ನ ಕೂಡ ಅಭಿನಂದಿಸಿ ಗೌರವಿಸಿಕೊಳ್ಳಲಿದೆ. ಸಾಯಿ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು, ಬಲ್ಲಣ್ಣ, ಬಲ್ಲೆ ಅಧ್ಯಕ್ಷರು, ಸರ್ವ ಸದಸ್ಯರು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ಬಾಲೆ ಬಾಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಲೇ ತಾನೆಲ್ಲ ಪ್ರತಿಭೆ ಅನ್ನೋದು ಮೂಲಲ್ಲ. ಶ್ರೀಕೃಷ್ಣ ಪರಮಾತ್ಮದಂತೆ ನಮ್ಮೆಲ್ಲರ ಜೊತೆ ಕೊಳೆಯುವಂತಹ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರು ನಮ್ಮ ಜೊತೆ ಬಂದಿದ್ದಾರೆ.
Okay? Okay? जिसने दोबारा मुड़ के मुझे नहीं देखा।
ಕ್ರೇಜಿ ಕಿಡ್ಸ್ ಬರ್ಕಳ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡ್ಯಾನ್ಸರ್ಸ್ ಅವರಿಗೂ ಕೂಡ ಅವಾಗದಿಂದ ಸೂಪರ್ ಡೂಪರ್ ಆಗಿರುವಂತಹ ಶೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ವಿ. ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿಕೊಳ್ತಾ ಇದ್ದಾವೆ. ಇವತ್ತು ಹೆಚ್ಚಾಗಿ ನಿಮ್ಮೆಲ್ಲರ ಒಂದು ಪರಿಶ್ರಮ ಏನಿದೆ ಅದು ಇವತ್ತು ನಮ್ಗೆಲ್ಲರಿಗೂ ಕೂಡ ಕಾಣಲಿಕ್ಕಿದೆ. ಸೊ ಪ್ರತಿಯೊಬ್ಬರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಸಮಾನ ಮನಸ್ಕರ ಯುವಕರ ತಂಡ ಕಟ್ಟಿ ಆ ತಂಡ ಹೆಮ್ಮರವಾಗಿ ಬೆಳೆದು ಸಾಯಿ ಫ್ರೆಂಡ್ಸ್ ವತಿಯಿಂದ ಈ ವರ್ಷದ ಸಂಭ್ರಮಕ್ಕೆ ಜೊತೆಯಾಗಿರುವಂತಹ ದೊಡ್ಡನಗುಡ್ಡೆಯ ವೇದಿಕೆ ಅದುವೇ 2025 ಎಲ್ಲ ಸಾಯಿ ಫ್ರೆಂಡ್ಸ್ ಗಳಿಗೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆಯನ್ನ ನಮ್ಮ ಕಡೆಯಿಂದ ಕೊಡುವ ಇದು ಪ್ರೀತಿಯಿಂದ. ಸೊ ಜೋಕಲೆ ಅಂಡ್ ನಮ್ಮ ಸಂತು ಸರ್ ಪ್ಲೀಸ್ ಕೂದಲೇ ಇದು ಇದನ್ನ ಏರಲ್ಲ ಎತ್ತಬಹುದು ಓಡಿ ಹೊಡ್ಸಿ ಅಂತಾರೆ. ಸೊ ಇದು ನಮ್ಮ ತಂಡ 9 ತಂಡಗಳ ಹಣಾಹಣಿಯನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಿಮ್ಮ ಶೋ ಪರ್ಫಾರ್ಮೆನ್ಸ್ ಬೇರೆ ಇತ್ತು. ಇವಾಗ ಇಷ್ಟು ಜನರಿಗೆ ಸಾರಿ ತತ್ತಿರ ಕೃಷ್ಣನ್ ತರ ನೀವು ನಿಂತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅತ್ತಿ ಡ್ಯಾನ್ಸ್ ಮಲ್ಕೊಡು ಅಗುಲ ಒಟ್ಟು ಮಲ್ಕೊಡು ಒಂದ್ಸಿ ನಟ್ಟು ಡ್ಯಾನ್ಸ್ ಆಂಥಮ್ ಸ್ಟೆಪ್ ಆತೆ ಅವಾಗಿತ್ತು ಮಾತ ಒಟ್ಟು ಸ್ಟೆಪ್ ಡ್ಯಾನ್ಸ್ ಮಾಡುವ. ಸಂತು ಸರ್ ಪ್ಲೀಸ್ ಅತ್ತ ಮಲ್ಪೇಡು ದೂರಗಳ ಮಲ್ಪೇಡು ಬಲೆ ಒಟ್ಟುಗು ಗొప్ప ಡ್ಯಾನ್ಸ್ ಆಡಲ್ಲ ಮಲ್ಲೆಜ್ಜಿ ಮಾತುಗಳ ಒಟ್ಟು ಸೇರ್ತು ಮಲ್ಪುಗ. ದಟ್ ಇಸ್ ದ ಸಕ್ಸಸ್. ಇಡೀ ನಮ್ಮ ಒಂದು ಈನ ಕಾರ್ಯಕ್ರಮ ಮಲ್ದ ಅವ್ರ ಸಕ್ಸಸ್ ಸಿಗುತ್ತದೆ. ಇಡೀ ಟೀಮ್ ದ ಪರಿಶ್ರಮ ಇಡೀ ಪಟ್ಟಣಗುಡ್ಡದ ಗ್ರೌಂಡ್ ಲಕ್ಕದ ತೋರಿಸಿದರು. ಅಂಡ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಮಾತ ಸಾಯಿ ಫ್ರೆಂಡ್ಸ್ ತಗಲಿಗೂ. ಒನ್ಸ್ ಅಗೇನ್ ಡಿಜೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಚೆನ್ನಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಸಹಕಾರ ಸಹಕಾರ ಅತಿ ಅಗತ್ಯ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಲೈಟಿಂಗ್ ಪ್ಲೀಸ್ ಸುಜಿತ್ ಶೆಟ್ಟಿ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ. ಪ್ಲೀಸ್ ಬನ್ನಿ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರಲ್ಲಿ ಓರ್ವರಾಗಿ ಶ್ರೀಕೃಷ್ಣ ಡ್ಯಾನ್ಸ್ ಗ್ರೂಪ್ ನ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಕಾಲ ಪ್ರಚಲಿತದಲ್ಲಿ ಇತ್ತು. ಆ ಹೊತ್ತಿನಲ್ಲಿ ಅವರ ಜೊತೆಗೆ ಸಾಥನ್ನ ನೀಡಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಚರಣ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು. ಪ್ಲೀಸ್ ಬನ್ನಿ ಸರ್ ಬನ್ನಿ. ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪಡೆದು ನಮ್ಮ ಉಡುಪಿಯ ನಮ್ಮೆಲ್ಲರ ನೆಚ್ಚಿನ ಕೃಷ್ಣಮೂರ್ತಿ ಆಚಾರ್ಯ ಅವರ ಕಡೆಯಿಂದ ದಿ ಬೆಸ್ಟ್ ಸೌಂಡ್ ಇಸ್ ದ ಭಗವತಿ ಸೌಂಡ್. ಸುದೀಪ್ ಶೆಟ್ಟಿ ಅದರ ಜೊತೆಗೆ ಸಾಥ್ ನೀಡಿದಂತಹ ಎಲ್ಲ ಟೀಮ್ ಮೆಂಬರ್ಸ್ ಅಂಡ್ ಆಲ್ಸೋ ಒನ್ ಆಫ್ ಡಿಜೆ ಗೌರವ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕರಿಸುವಂತದ್ದು ಒಂದೊಳ್ಳೆ ಕಾರ್ಯಕ್ರಮ ಆಗಬೇಕು. ಕಾರ್ಯಕ್ರಮ ಆಗಿರುವಂತಹ ಪ್ರತಿಯೊಂದು ಮೂಮೆಂಟ್ ಅನ್ನ ಕೂಡ ಸದಾ ನೆನಪಿನಲ್ಲಿ ಇರಬೇಕು. ಅವರ ಮನಸ್ಸಲ್ಲಿ ಎಷ್ಟೇ ಸಾಕಾಗ್ಲಿ ಎಂತವೇ ಆಗ್ಲಿ ಅವ್ರು ಹೇಳೋದು ಒಂದೇ, ಸ್ಮೈಲ್ ಪ್ಲೀಸ್ ಅಂತ ಹೇಳುವವರು ಅವರು ಫೋಟೋಗ್ರಾಫರ್ಸ್ ಮಾತ್ರ. ಸೊ ನಮ್ಮ ಜೊತೆ BS ಫೋಟೋಗ್ರಫಿಯ ಸುಮಂತ್ ಆಚಾರ್ಯ ಇದ್ದಾರೆ. ಅದೇ ರೀತಿ ರಾಕ್ ಕ್ಲಿಕ್ ಫೋಟೋಗ್ರಫಿ ಟೀಮ್ ಅವರು ಕೂಡ ಇದ್ದಾರೆ. ಬೆಸ್ಟ್ ಫೋಟೋಗ್ರಫಿ ನಮ್ಮ ಉಡುಪಿ ಜಿಲ್ಲೆಯ. ಸೊ ಪ್ಲೀಸ್ ವೇದಿಕೆಯ ಮುಂಭಾಗಕ್ಕೆ ಬಂದು ಸ್ಮರಣಿಕೆಯನ್ನ ಪಡೆಯಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. BS ಫೋಟೋಗ್ರಫಿ ಸುಮಂತ್ ಆಚಾರ್ಯ ಅಂಡ್ ರಾಕ್ ಕ್ಲಿಕ್ ಫೋಟೋಗ್ರಫಿ ನಮ್ಮ ಅಣ್ಣ ಸುಮಂತ್ ಅಲ್ಲೇ ಅಣ್ಣವತ್ತ ಕೃಷ್ಣಮೂರ್ತಿ ಆಚಾರ್ಯ ಕಡೆಯಿಂದ ಗೌರವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಯುವ ಜನತೆ ಮುಂದೆ ಬರಬೇಕು. ತಮ್ಮ ಸ್ವಂತ ಉದ್ಯಮವನ್ನ ಹಾಕಿಕೊಂಡು ಅದರಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಈ ಈರುವರು ಯುವಕರನ್ನ ಕೂಡ ಯುವತಿನಲ್ಲಿ ಅಭಿನಂದಿಸಿ ಗೌರವಿಸಿಕೊಳ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಆಚಾರ್ಯ ಅಂಡ್ ರಾಕ್ ಲೈಕ್ ಫೋಟೋಗ್ರಫಿ. ಟ್ರೋಲ್ ಮಾಡಿದ್ರೆ ಆಯ್ತು, ನಾನು ಯಾವ ಫಂಕ್ಷನ್ಗೆ ಹೋದ್ರು ಕೂಡ ಅವರ ಯೂಟ್ಯೂಬ್ ಅಲ್ಲಿ ಫೇಮಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬರ್, ಅವ್ರ ಹೆಸರು ಸಂದೀಪ್ ಅಂತ ಹೇಳಿ. ಪ್ಲೀಸ್ ಸಂದೀಪ್ ಸರ್ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು 5 ಗಂಟೆ ಬರ್ತಿದ್ದಾರೆ ಇಂಚಕೋಲು ಎನಿ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಅಂತ 5 ಗಂಟೆಗೆ ಇಂಚ ಬರ್ತಿದ್ದೀನ ಗಂಟೆ ಮತ್ತೊಂದ್ಸರಿ ಗಂಟೆ ಕೈ ಮುಟ್ತಿದ್ದಾರೆ. ನಮ್ಮ ಉಡುಪಿದ ಕ್ರಿಶ್ ಉಡುಪಿ ಸಂದೀಪ್ ಯೂಟ್ಯೂಬ್ ಚಾನೆಲ್ ಉಂಟು. ಯಾರೆಲ್ಲ ಅವರ ಯೂಟ್ಯೂಬ್ ಚಾನೆಲ್ ನೋಡಿಲ್ಲ ಪ್ಲೀಸ್ ನೋಡಿ, ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೋನಿಟ್ ತೆಲೀಕೆ ಬರ್ತೀನಿ. ಕ್ರಿಶ್ ಉಡುಪಿ
ಇರುವಂತಹ ಈ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿಸಿರುವಂತಹ ಶಾಲಿನಿ ಎಂಟರ್ಪ್ರೈಸಸ್. ದಯಮಾಡಿ ಶಾಲಿನಿ ಎಂಟರ್ಪ್ರೈಸಸ್ ನ ಮಾಲಕರು ಯಾರಾದ್ರೂ ಇದ್ರೆ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ, ಶಾಲಿನಿ ಎಂಟರ್ಪ್ರೈಸಸ್ ತೂಗಿ ಅಳೆದು ತೂಗಿ ಒಂದು ದೇವರಿಗೆ ಸಮರಾಗಿ ಒಂದು ಜಡ್ಜ್ಮೆಂಟ್ ಅನ್ನ ನೀಡಿದ್ದಾರೆ 3 ಜನ ಜಡ್ಜಸ್ ಅವರು. ಐದರಲ್ಲಿ ಪೂಜೆ ಜನ ಏನು ಹೇಳಿ ಆ 3 ಆಗ್ಬೇಕು, ಲಾಸ್ಟ್ ಒಂದೇ ಡೈಲಾಗ್ ಬರ್ತೀನಿ ಮಾತ್ರ ಕಾಂಪಿಟೇಟರ್ಸ್ ಅಂತ. ಜಡ್ಜ್ ಶಾಲಿನಿ ಎಂಟರ್ಪ್ರೈಸಸ್ ಅವರು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟೇಜ್ ಸೆಟಪ್ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ ಶಾಲಿನಿ ಎಂಟರ್ಪ್ರೈಸಸ್. ಕನ್ಫ್ಯೂಷನ್ ಆಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರವಾದಂತಹ ಜಡ್ಜ್ಮೆಂಟ್ ನ ಮೂಲಕ ನಮ್ಮ ಜೊತೆ ಸಹಕರಿಸಿದಂತಹ ರಿದಮ್ ಸತೀಶ್ ಬನ್ನಂಜೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾಗೆ ವಿದ್ಯಾಧರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಪ್ಪಣ್ಣ ಎಸ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಶ್ರೀಯುತ ಅಪ್ಪಣ್ಣ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವರು ಶ್ರೀಕೃಷ್ಣ ಕಲಾವಿದರು ನಾಟಕ ಸಂಸ್ಥೆ ಇದೆ. ಸುಮಾರು ವರ್ಷಗಳ ಹಿಂದೆ ಶ್ರೀಕೃಷ್ಣ ಡ್ಯಾನ್ಸ್ ಗ್ರೂಪ್ ಅಂತ ಹೇಳಿ ಕೂಡ ಇತ್ತು. ಯಾವುದನ್ನು ನೋಡಲಿಲ್ಲ, ಯಾವುದನ್ನು ಬಿಡಲಿಲ್ಲ, ಎಂತ ಇಲ್ಲ. ಇವಾಗ ಐಸ್ ಕ್ರೀಮ್ ಅನ್ನು ನೋಡ್ತಿದ್ದೇವೆ. ಹಾಗೆ ಒಂದೊಂದರಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು ಎಂಬ ಹಂಬಲದ ಜೊತೆಗೆ ಬೇರು ಶಿಖರದ ಸಾಧನೆಯನ್ನ ಮಾಡ್ತಾ ಇರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರನ್ನ ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವದ ಸ್ವಾಗತವನ್ನ ವಹಿಸಿಕೊಳ್ತಾ ಇದ್ದೇನೆ. ಇವರ ಡ್ಯಾನ್ಸ್ ಧಮಾಕ 2025ರ ಸಮಾರೋಪ ಸಮಾರಂಭ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಈ ಸಮಯ ಎಲ್ಲ ವೇದಿಕೆಯಲ್ಲಿರುವ ಸಾಯಿ ಫ್ರೆಂಡ್ಸ್ನ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಪುಟ್ಟ ಮಕ್ಕಳೇ, ಮಾತನಾಡುವ ಸಮಯ ಅಲ್ಲವೇ ಅಲ್ಲ. ಇಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಯಾಕಂತ ಹೇಳಿದ್ರೆ 3 ಜಡ್ಜಸ್ನವರು ತೀರ್ಪು ಕೊಟ್ಟ ಒಂದು ಡ್ಯಾನ್ಸ್ ಧಮಾಕ ಕಾರ್ಯಕ್ರಮ. ಅನೇಕ ರೀತಿಯಲ್ಲಿ ಕ್ರೀಡೆಯಲ್ಲಿ ಎಲ್ಲ ರೀತಿಯಲ್ಲಿ ಭರತನಾಟ್ಯ ಇರಲಿ, ಫೋಕ್ ಡ್ಯಾನ್ಸ್ ಇರಲಿ, ಜಾನಪದ ನೃತ್ಯ ಇರಲಿ, ಎಲ್ಲದೂ ಕ್ರಿಕೆಟ್ನಲ್ಲಿ ಕೂಡ, ಕ್ರೀಡೆಯಲ್ಲಿ ಕೂಡ, ಭರತನಾಟ್ಯದಲ್ಲಿ ಎಲ್ಲ ಸ್ಪರ್ಧೆಯಲ್ಲಿ ಕೂಡ ತೀರ್ಪು ಕೊಡುವಂಥದ್ದಿರ್ತದೆ. ಅಂದರೆ ಈ ಡ್ಯಾನ್ಸ್, ಫೋಕ್ ಡ್ಯಾನ್ಸ್ ಆಗಿ ಫಿಲ್ಮ್ ಡ್ಯಾನ್ಸ್ ಮತ್ತೆ ಇಂಥ ಡ್ಯಾನ್ಸಲ್ಲಿ ವ್ಯತಿರಿಕ್ತವಾಗಿ ಅನೇಕ ಸ್ಟೆಪ್ಸ್ಗಳು ಹಾಕ್ತಾರೆ. ನಾನು ಕೂಡ 80ರ ದಶಕದಲ್ಲಿ ನಾವೊಂದು ಡ್ಯಾನ್ಸ್ ಗ್ರೂಪಲ್ಲಿ ಇದ್ದೇವೆ, ನಮ್ಮ ಶ್ರೀಕೃಷ್ಣ ಗ್ರೂಪ್ ಆಫ್ ಡ್ಯಾನ್ಸ್ ಅಂತೇಳಿ. ತದನಂತರ 12 ವರ್ಷದ ನಂತರ ವಿದ್ಯಾನ್ ಅವರು, ಇವರು ನಮ್ಮ ಮಿತ್ರ, ಅವರ ಡ್ಯಾನ್ಸ್ ಗ್ರೂಪ್ ಸಮೇತ ಶುರುವಾಯಿತು. ಆವಾಗಿನ ಕಾಲದಲ್ಲಿ 3 ಗಂಟೆ ಕೊಡುವಂಥದ್ದು ಡ್ಯಾನ್ಸ್ ಗ್ರೂಪ್ ನಮ್ದು ಒಂದೇ. ತದನಂತರ 12 ವರ್ಷ ನಂತರ ಇವರು ಮಾಡಿದ್ರು. ಏನೇ ಆಗಲಿ ಆ ಡ್ಯಾನ್ಸ್ ಕಲಿತವರಿಗೆ ಆರೋಗ್ಯದಲ್ಲಿ ಅವರು ಸ್ಥಿರವಾಗಿರ್ತಾರೆ ಬಂಧುಗಳು. ಯಾರೇ ಭರತನಾಟ್ಯ ಇರಲಿ, ಫಿಲ್ಮಿ ಡ್ಯಾನ್ಸ್ ಇರಲಿ, ಫೋಕ್ ಡ್ಯಾನ್ಸ್ ಇರಲಿ, ಅವರು ಯಾರೇ ಡ್ಯಾನ್ಸಿನ ಮುಖೇನ ಅವರ ಎಲ್ಲ ಆಗುವ ಆರೋಗ್ಯದ ಏರುಪೇರುಗಳು ಉತ್ತಮವಾಗಿರ್ತದೆ. ಆದರೆ ಇವತ್ತಿನ ಡ್ಯಾನ್ಸ್ ಕಾರ್ಯಕ್ರಮ ನಾನು ಪುಟ್ಟ 3 ಮಂದಿಯ ಜಡ್ಜಸ್ ಅನ್ನು ನಾನು ನೋಡಲಿಲ್ಲ. ಆದರೆ ಅವರ ಜಡ್ಜಸ್ ಅಂತಿಮ ತೀರ್ಪು ನನಗೂ ಗೊತ್ತಿಲ್ಲ. ಆದರೆ ಅತಿ ಕಷ್ಟಕರವಾದ ಕೆಲಸ ಎಲ್ಲದಕ್ಕಿಂತ
ಥರ್ಡ್ ಅಂಪೈರ್ ಕ್ರಿಕೆಟ್ ಅಲ್ಲಿ ಬೇಕಿದ್ರೆ ಥರ್ಡ್ ಅಂಪೈರ್ ಇರ್ಬೋದು, ಕಬಡ್ಡಿಯಲ್ಲಿ ಇರ್ಬೋದು, ಆದ್ರೆ ಇದರಲ್ಲಿ ಥರ್ಡ್ ಅಂಪೈರ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ಅವರ ಜಡ್ಜ್ಮೆಂಟೇ ಅಂತಿಮ. ಅಂತ ಒಂದು ಜಡ್ಜಸ್ ಬಂಧುಗಳೇ, ಕಷ್ಟಕರವಾದ ಒಂದು ಕೆಲಸ ಹೇಳಿದ್ರೆ ಎಲ್ಲ ನಾವು ಮಾಡ್ಬೋದು. ಡ್ಯಾನ್ಸ್ ಗ್ರೂಪ್ನವ್ರು ಮಾಡ್ಬೋದು, ಆದ್ರೆ ತೀರ್ಪನ್ನು ಕೊಡುವಂಥದ್ದು ಮಾತ್ರ ಕಷ್ಟಕರದಲ್ಲಿ ಕಷ್ಟಕರ. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ನಾನು ಕೂಡ ಹೊರ ರಾಜ್ಯಕ್ಕೂ ಕೂಡ ಜಡ್ಜ್ ಆಗಿ ಹೋದಾಗ ಚರ್ಚೆ ಅನೇಕ ರೀತಿಯಲ್ಲಿ ಆಗಿದೆ. ಆದ್ರೆ ಬಂದ ಸ್ಪರ್ಧೆ ಮಾಡ್ಲಿಕ್ಕೆ ಬಂದ ಸ್ಪರ್ಧಾಳುಗಳಲ್ಲಿ ನಾವೊಂದು ಕಿವಿ ಮಾತು ನಂದು, ಇವತ್ತು ಪ್ರೈಸ್ ಸಿಗದೆ ಇದ್ರೆ ನಿಮಗೆ ಇನ್ನೊಂದು ದಿವಸ, ಒಂದಲ್ಲ ಒಂದು ದಿವಸ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿ ಪ್ರೈಸ್ ಸಿಗ್ತದೆ ಬಂಧುಗಳೇ. ಇವತ್ತು ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡಿ. ಇವರು ನನಗೆ ಅವರು ಹೀಗೆ ಇದು ಹೀಗೆ ಅಂತ ಹೇಳಿ ನೀವು ಅನಿಸ್ಕೊಳ್ಬೇಡಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಪ್ರಯತ್ನ ಯಾವಾಗಲೂ ಪ್ರಯತ್ನ ಪಟ್ಟರೆ ಮಾತ್ರ ನಮಗೆ ಕೈ ಕೆಸರಾದ ಬಾಯಿ ಮೊಸರು. ಪ್ರಯತ್ನ ಪಟ್ಟರೆ ಮಾತ್ರ ನಮಗೆ ಪ್ರತಿಫಲ ಸಿಗ್ತದೆ. ಅದಕ್ಕೋಸ್ಕರ ಎಲ್ಲ ನಾನು ಈ 3 ಜಡ್ಜಸ್ನವರನ್ನು ಕೂಡ ಅಭಿನಂದನೆ ಹೇಳ್ತಾ, ಕಷ್ಟಕರವಾದ ಕೆಲಸ ಜಡ್ಜಸ್ನ ಕೆಲಸ ಹೇಳ್ತಾ, ಇವತ್ತು ಮೇಡಮ್ ಅವರು ಹೇಳಿದ್ರು, ನಿರೂಪಣೆ ಮಾಡಿದ ಕೃಷ್ಣನ ನಾಡಿನಲ್ಲಿ ಕೃಷ್ಣ ಪರಮಾತ್ಮ ಕೃಷ್ಣಮೂರ್ತಿ ಅವರು, ಅದು ದೊಡ್ಡ ಮಾತು. ಈ ವೇದಿಕೆಗೆ ನನಗೆ ದೊಡ್ಡ ಮಾತು. ಅದಕ್ಕೋಸ್ಕರ ಧನ್ಯವಾದ ಹೇಳ್ತೇನೆ. ಇವತ್ತು ಬಹಳ ಕೃಷ್ಣನಿಗೆ ಬಹಳ ಪ್ರಿಯವಾದ ದಿವಸ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕನಕದಾಸರ ಜಯಂತ್ಯುತ್ಸವ ಇವತ್ತು ಕೂಡ 538ನೇ ಜಯಂತ್ಯುತ್ಸವ ಕನಕದಾಸರದ್ದು. ಅದಕ್ಕೋಸ್ಕರ ಮೇಡಮ್ ಅವರ ಬಾಯಲ್ಲಿ ಬಂದದ್ದು ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ನ ಹೇಳಿಕೆ ಕೂಡ ಅಭಿನಂದನೆ ಹೇಳ್ತಾ, ಕರೆದಕ್ಕೆ ಸದಾ ಆಭಾರಿಯಾಗಿದ್ದೇನೆ ಹೇಳ್ತಾ, ನನ್ನಮ್ಮ, ನಾನು ಎಲ್ಲಿ ಹೋದ್ರು ಈ ವಾಕ್ಯ ಹೇಳ್ತೇನೆ, ನನ್ನಮ್ಮ ತಾಯಿ ಜಗನ್ಮಾತೆ ಜಯದುರ್ಗಾ ಪರಮೇಶ್ವರಿ. ಇಷ್ಟು ದಿವಸಕ್ಕೆ 4 ಗಂಟೆ ಆದ್ರೂ ಅಷ್ಟೇ ನಿದ್ರೆ ನನಗೆ, 4 ರಿಂದ 5 ಗಂಟೆ ಅಷ್ಟು ಶಕ್ತಿ ಕೊಡ್ಬೇಕಾದ್ರೆ, ಸಮಾಜ ಸೇವೆ ಮಾಡಬೇಕಾದ್ರೆ ನನ್ನಮ್ಮ ಜಯದುರ್ಗಾ ಪರಮೇಶ್ವರಿ ಕಾರಣ ಅಂತ ಹೇಳ್ತಾ, ಕರೆದಕ್ಕೆ ಎಲ್ರಿಗೂ ಕೂಡ ಅಭಿನಂದನೆ ಹೇಳ್ತಾ, ಸದಾ ನಿಮ್ಮ ಹಿಂದೆ ನನ್ನ ಆತ್ಮೀಯ ಮಿತ್ರ, ಅಂದಿನ 80ರ ದಶಕದ ಆತ್ಮೀಯ ಮಿತ್ರ ಭಗವತಿ ಕಿನಿಮುಖಿಯಲ್ಲಿ ಶೆಟ್ಟಿಗಾರ ಅವನಿದ್ದಾನೆ. ಬಹಳ ಸಂತೋಷ ಆಗ್ತದೆ ನನಗೆ ಎಲ್ಲರನ್ನು ನೋಡಿದಾಗ. ಅವನನ್ನು ಈ ವೇದಿಕೆಯಲ್ಲಿ ನೆನೆಸ್ತೇನೆ. ನಾನು ನನ್ನ ಕರೆದಕ್ಕೆ ನಮಗೆಲ್ಲರಿಗೂ ಮಗದೊಮ್ಮೆ ಆಭಾರಿಯಾಗಿದ್ದೇನೆ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮವನ್ನು ಅತಿ ಉತ್ತಮ ರೀತಿಯಲ್ಲಿ ಚಂದ ಕಾಣಿಸಿಕೊಟ್ಟಂತಹ ನಮ್ಮ ನಿರೂಪಕರಾದಂತಹ ವಿಜೇತಾ ಶೆಟ್ಟಿ ಇವರಿಗೆ ನಮ್ಮ ಅಪರ್ಣ ನಂಬಿಯಾರ್ ಇವರು ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಎಲ್ಲ ಜೋರಾದ ಚಪ್ಪಾಳೆ ವಿಜೇತಾ ಶೆಟ್ಟಿ ಅವರಿಗೆ ಉತ್ತಮ ರೀತಿಯಲ್ಲಿ ನಿರೂಪಣೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಜೋರಾದ ಚಪ್ಪಾಳೆ. ಮತ್ತೆ ಧನ್ಯವಾದಗಳು. 3 ಜನ ತೀರ್ಪುಗಾರರಂತೆ ತೀರ್ಪು. ಇದರಲ್ಲಿ ಯಾರ ಇಂಟರ್ಫಿಯರ್ ಸಾಯಿ ಫ್ರೆಂಡ್ಸ್ ಅವರದಿಲ್ಲ, ಸೈನ್ ಹಾಕಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವರ ತೀರ್ಪು ಯಾವುದೇ ಚರ್ಚೆಗೆ ಅಂತ ಖಂಡಿತ ಅವಕಾಶ ಇಲ್ಲ. ಸ್ನೇಹಿತರೆ, ಮಾಡುವಂತಹ ಎಲ್ಲರೂ ಕೂಡ ಕಾಂಪಿಟೇಷನ್ ವಿನ್ ಆಗ್ಲಿಕ್ಕೋಸ್ಕರನೇ ಮಾಡ್ತಾರೆ. ಎಲ್ಲರೂ ವಿನ್ ಆಗ್ಲಿಕ್ಕೆ ಖಂಡಿತ ಚಾನ್ಸಸ್ ಇಲ್ಲ. ಆದ್ರೆ ಮತ್ತೊಂದು ವೇದಿಕೆ, ಅದು ನಮ್ಮದು ವೇದಿಕೆ ಆಗಿರಬಹುದೇನೋ ಅಂತ ಅನ್ಸಿ ಮುಂದೆ ಸಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ಕೃಷ್ಣಮೂರ್ತಿ ಆಚಾರ್ಯ ಅವರು ಉಡುಪಿ ಜಿಲ್ಲೆಯಲ್ಲಿ ಒಂದು ವಿನೂತನವಾಗಿರುವಂತಹ ಬಬ್ಬಾಸ್ ಐಸ್ ಕ್ರೀಮ್ ಅನ್ನುವ ಒಂದು ಎಲ್ಲರ ಬಾಯಲ್ಲೂ ಕೂಡ ಒಡೆಪೋಯಿ ಚಕ್ಕೆ ಅತ್ತ ಬನ್ನಗ ಬಬ್ಬಾಸ್ ಪೋಯಿ ಬಂದ ನಚ್ಚಿನ ಪಾತ್ರ ಬಂದ್ಬಿಡು. ಸೊ ಹಾಗೆ ಕೃಷ್ಣಮೂರ್ತಿ ಆಚಾರ್ಯ ಅವರ ಕಡೆಯಿಂದ ಡ್ಯಾನ್ಸರ್ಸ್ ಟೀಮ್ ಅವರಿಗೆ ಡಿಸ್ಕೌಂಟ್ ಪರ್ಸೆಂಟೇಜ್ ಅಲ್ಲಿ, ಅಂದ್ರೆ ಆಫರ್ ನಲ್ಲಿ ಕೂಪನ್ ಅನ್ನ ಅವರ ಲೆಕ್ಕದಲ್ಲಿ ಬಬ್ಬಾಸ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದೆಲ್ಲರಿಗೂ ಕೂಡ ಒಂದು ಹೆಮ್ಮೆ. ತುಂಬಾನೇ ಖುಷಿ ಆಯ್ತು ಸರ್. ಸೊ ಈಗ ಈ ಒಂದು ವೇದಿಕೆಯಲ್ಲಿ ನಮ್ಮ ಟೀಮ್ ನಂಬರ್ 1 ನೃತ್ಯ ಮಾಡಿರುವಂತಹ ತಂಡ ಸಂಖ್ಯೆ 1 ಯಾರಾದ್ರೂ ಕೊರಿಯೋಗ್ರಾಫರ್ ಅವರು ಬಂದು ಟಕ್ ಅಂತ ಹೇಳಿ ಒಂದು ಆಫರ್ ಕೂಪನ್ ಅನ್ನ ಕೃಷ್ಣಮೂರ್ತಿ ಆಚಾರ್ಯ ಅವರ ಕೈಯಿಂದ ತಗೊಂಡು ಹೋಗ್ಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ತಂಡ ಸಂಖ್ಯೆ 1 2 3 4 5 6 7 8 9 ಪ್ಲೀಸ್. ಹೃದಯವನ್ನೇ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗ್ಬೇಕಾಯ್ತಾ? ಓಕೆ, ಥ್ಯಾಂಕ್ ಯು. ಹಾಗೆ ಟೀಮ್ ನಂಬರ್ ಬನ್ನಿ ವೇದಿಕೆಗೆ ಬನ್ನಿ ಪ್ಲೀಸ್. ಉಡುಪಿಯಲ್ಲಿರುವಂತಹ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್, ಇಟ್ ಇಸ್ ದ ಬಬ್ಬಾಸ್ ಐಸ್ ಕ್ರೀಮ್. ಎಲ್ಲ ಕಡೆಯಿಂದ ಕೃಷ್ಣಮೂರ್ತಿ ಆಚಾರ್ಯ ಕಡೆಯಿಂದ ಎಲ್ಲ ಡ್ಯಾನ್ಸರ್ಸ್ ಅವರಿಗೆ ಸಿಗ್ತಾರೆ ಆಫರ್ ಕೂಪನ್. ಎಲ್ಲ ಡ್ಯಾನ್ಸರ್ಸ್ ಅವರು ಕೂಡ ಪಡಿಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಐಸ್ ಕ್ರೀಮ್ ಸಿಕ್ಕಿರುವಂತಹ ಖುಷಿ ಒಂದು ಕಡೆ, ಆದ್ರೆ ಪಾರ್ಟಿಸಿಪೇಟ್ ಮಾಡಿರುವಂತಹ ಸಂತೃಪ್ತಿ ಮತ್ತೊಂದು ಕಡೆ.
ಆಯ್ದರ ಸಾಯಿ ಫ್ರೆಂಡ್ಸ್ ಹಾಗೂ ಲಾಸ್ಯ ಡೆಕೋರೇಷನ್ ಜಂಟಿ ಆಶ್ರಯದಲ್ಲಿ ಆಯೋಜಿಸಿಕೊಂಡಿರುವಂತಹ ಡ್ಯಾನ್ಸ್ ಧಮಾಕ 2025ರ ತೃತೀಯ ಬಹುಮಾನ ತಂಡ ಸಂಖ್ಯೆ 9 ರಿಪಲ್ಸ್ ಸಿಟಿ. ಟೂರ್ನಿಯ ಮಾಲಕರಾಗಿರುವಂತಹ ನಾಗರಾಜ್ ಸರ್ ಅವರ ಕಡೆಯಿಂದ ಡ್ಯಾನ್ಸ್ ಧಮಾಕ 2025ರ ಸೆಕೆಂಡ್ ರನ್ನರ್ ಅಪ್ ದಟ್ ಇಸ್ ದ ರಿಪಲ್ಸ್ ಸಿಟಿ. ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಿ ಟೀಮ್ ರಿಪಲ್ಸ್. ಸ್ವಲ್ಪ ಜೊತೆಗೆ ಸ್ವಲ್ಪ ವಾಯ್ಸ್ ಬರಲಿ ರಿಪಲ್ಸ್, ಏನಾಗುದಿಲ್ಲ ಖುಷಿಯಿಂದ. Yes, ರಿಪಲ್ಸ್, that is the team spirit actually. ಕೊಂಡಂತಹ ತಂಡ ಮಾಡುವಂತಹ ನಾಟ್ಯಕ್ಕೆ ಎಲ್ಲವನ್ನ ಕೂಡ ಮಿಕ್ಸ್ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ನೃತ್ಯದಲ್ಲಿ ಕದರ್ ಇರಬೇಕು, ಕದರ್ ಇದ್ರೆ ಪವರ್ ಇರಬೇಕು. ಆ ಪವರ್ನ ಜೊತೆಗೆ ಈ ವೇದಿಕೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡಿರುವಂತಹ ತಂಡ ಸಂಖ್ಯೆ 3 ಎಕ್ಸ್ಟ್ರೀಮ್ ಡ್ಯಾನ್ಸ್ ಟೀಮ್ ಉಡುಪಿ. ಸೊ ವಿನ್ನರ್ಸ್ ಅನ್ನ ಅನೌನ್ಸ್ ಮಾಡುವಂತ ಹೊತ್ತು ಲಾಸ್ಟ್ ಅಲ್ಲಿ ಫಸ್ಟ್. ಸೊ ಇವತ್ತು ಆಗ್ತಾ ಇರುವಂತಹ ಸಾಯಿ ಫ್ರೆಂಡ್ಸ್ ಅಂಡ್ ಲಾಸ್ಯ ಡೆಕೋರೇಷನ್ ಅರ್ಪಿಸುವಂತಹ ದೊಡ್ಡನಗುಡಿಯ ಗ್ರೌಂಡ್ ಅಲ್ಲಿ ನಡೆಯುವಂತಹ ಆದೂರಿಯ ಡ್ಯಾನ್ಸ್ ಧಮಾಕ 2025ರ ವಿನ್ನರ್ಸ್ ದಟ್ ಇಸ್ ದ ಟೀಮ್ ನಂಬರ್ 6. ಬಿಗ್ ಬಾಸ್ ಅನ್ನ ಬಿಟ್ಟು ಬಂದು ಇವತ್ತಿನ ಕಾರ್ಯಕ್ರಮವನ್ನ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂತಹ
ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸಿಕೊಟ್ಟ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮುಗಿಸಿಕೊಟ್ಟ ಮತ್ತೊಮ್ಮೆ ಸಿಗೋಣ. This is signing out.